ಒಂದಿನ ಸಡನ್ನಾಗಿ ಒಂದು ಪೋಸ್ಟರ್ ನೋಡ್ತೀನಿ ನಾನು, ಸಪ್ತ ಸಾಗರದಾಚೆ ಹೇಮಂತ್ ಇದು ನೆಕ್ಸ್ಟ್ ಮೂವಿ ಅಂತ. ಆವತ್ತೇ ಸಂಜೆ ನನಗೆ ಒಂದು ಕಾಲ್ ಬರ್ತದೆ, ಒಂದು ಲೈನ್ ಸ್ಟೋರಿ ಹೇಳ್ಬಿಟ್ರು ಈ ಥರ ಇದೆ ಅಂತ. ಹೋದ ದಿವಸವೇ ಒಂದು ಶೂಟ್ ಆಯಿತು. ಫಸ್ಟ್ ಡೇನೇ ಫಸ್ಟ್ ಶಾರ್ಟಿಗೆ ಅವ್ರು ಹೇಳಿದರು ಇಷ್ಟು ಸಾಕು, ನಂಗೆ ಸಾಕು, ಇದು ಸಾಕು ಅಂತ. ಅಲ್ಲಿಂದ ಸಪ್ತ ಸಾಗರದ ಸ್ಟಾರ್ಟ್ ಆಯಿತು. ಸಪ್ತಸಾಗರದಲ್ಲಿ ಒಂದು ಪಾತ್ರ ಸಿಕ್ಕಿತ್ತು, ಅದು ರಕ್ಷಿತ್ ಶೆಟ್ಟಿ ಜೊತೆ ಅಂತ ನಂಗೆ ಗೊತ್ತಿರಲಿಲ್ಲ. ನನಗೆ ಒಂದು ಪಾತ್ರ ಉಂಟು ಅಂತ ಹೇಳಿದರು ಅಷ್ಟೇ. ನಿಮ್ಮ ಸ್ಕ್ರಿಪ್ಟ್ ನಿಮಗೆ ಇಲ್ಲ ನರೇಟ್ ಮಾಡಲಿಲ್ಲ. ಪಾರ್ಟ್ 1 ಎ ಸೈಡಲ್ಲಿ ಆ ಲಾಸ್ಟ್ ಒಂದು ಸೀನ್ ಬರ್ತೀನಲ್ಲ, ಅದು ನಾನು ಅಂತಂದ್ರೆ ತುಂಬ ಜನರಿಗೆ ಗೊತ್ತಾಗಲಿಲ್ಲ. ನೀನು ಸಿನಿಮಾದಲ್ಲಿ ಇದ್ದಿ ಅಂತ ಹೇಳಿದ್ದು, ಎಲ್ಲಿ ಅಂತ ಕೇಳಿದ್ದು. ನಾನು ಹೇಳಿದ್ದೆ ಅದು ಲಾಸ್ಟ್ ಒಂದು ತಾಳಿ ಕಟ್ಟೋ ಒಂದು ಸೀನ್ ಅಂತೀವಿ. ಅದು ನೀನಾ ಅಂತ. ಮಜಾ ಭಾರತಲ್ಲಿ ಮಾಡಿದ ಸಹ ಯಾರಿಗೂ ಪರಿಚಯ ಸಿಗೋದಿಲ್ಲ. ಸಿನಿಮಾ ಮಾಡಿದ್ದೆ ನಂತರ ಗರುಡ ಗಮನದಲ್ಲಿ ನನಗೆ ಒಂದು ಒಳ್ಳೆ ಪಾತ್ರ ಸಿಕ್ಕಿತ್ತು. 3 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೇನೆ. ರಾಜ್ಬೀರ್ ಶೆಟ್ಟಿ ಅವ್ರದ್ದು ಒಂದು ಮೊಟ್ಟೆ ಕತೆ, ಗರುಡ ಗಮನ, ಈಗ ಸ್ವಾತಿ ಮುತ್ತು ರಿಲೀಸ್ ಆಗಬೇಕಷ್ಟೇ. ಒಂದು 10-15 ವರ್ಷದಿಂದ ಈ ಜರ್ನಿಯಲ್ಲೇ ಇದ್ದೀವಿ. ಇವತ್ತು ಸಿನಿಮಾ ನೋಡಿ ನಿಮ್ಮದು ಪರ್ಫಾರ್ಮೆನ್ಸ್ ಒಳ್ಳೆ ಆಗಿದೆ ಅಂದರೆ ಒಳ್ಳೊಳ್ಳೆ ಡೈರೆಕ್ಟರ್ ಎಲ್ಲ ಕಾಲ್ ಮಾಡ್ತಿದ್ದಾರೆ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್, ಮಂಗಳೂರು. ರಕ್ಷಿತ್ ಶೆಟ್ಟಿ, ರುಕ್ಮಿಣಿ ವಸಂತ್ ಅಭಿನಯದ ಸಪ್ತ ಸಾಗರದಾಚೆ ಎಲ್ಲೋ ಸೈಡ್ ಬಿ ಸಿನಿಮಾ ಇದಾಗಲೇ ಕರ್ನಾಟಕದಾದ್ಯಂತ ಬಿಡುಗಡೆಯಾಗಿ ಉತ್ತಮ ಪ್ರದರ್ಶನವನ್ನು ಕಾಣ್ತಾ ಇದೆ. ಈ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಟನೆ ಮಾಡಿದಂತಹ ನಮ್ಮ ಮಂಗಳೂರಿನ JP ತುಮಿನಾಡು ಅವರನ್ನ ಇವತ್ತು ನಿಮಗೆ ಕರ್ನಾಟಕದ ಜನತೆಗೆ ನಾವು ಈ ಸಂದರ್ಶನದಲ್ಲಿ ಪರಿಚಯ ಮಾಡಬೇಕು ಅಂತ ಅನ್ಕೋತಾ ಇದ್ದೀವಿ. ತುಳುನಾಡು ಕಂಡಂತಹ ಅತ್ಯದ್ಭುತ ಬರಹಗಾರ, ನಿರ್ದೇಶಕ ಹಾಗೂ ಕಲಾವಿದ ಕೂಡ ಹೌದು ಇವರು. ನೀವು ಸಪ್ತ ಸಾಗರದಾಚೆ ಸಿನಿಮಾ ನೋಡಿದರೆ ಸಿನಿಮಾದ ಹೀರೋಯಿನ್ ಪ್ರಿಯಾ ಪಾತ್ರ ಏನಿದೆ, ಅವರನ್ನು ಮದುವೆ ಆಗುವ ಅವರ ಗಂಡನ ಪಾತ್ರ ಮಾಡಿರುವುದು ಇವರೇ, ಈ JP ತುಮಿನಾಡು ಅವರು. ಇವರು ಯಾರು, ಇವರಿಗೆ ಈ ಸಿನಿಮಾದಲ್ಲಿ ಅವಕಾಶ ಹೇಗೆ ಸಿಕ್ತು, ಅವರ ಸಪ್ತಸಾಗರ ಸಿನಿಮಾದ ಶೂಟಿಂಗಿನ ಅನುಭವಗಳು ಹೇಗಿತ್ತು, ಅದಕ್ಕೋಸ್ಕರ ಅವರು ಹೇಗೆಲ್ಲ ತಯಾರಾದರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತೀರಿ. ಬನ್ನಿ. ಹಾಯ್ JP ಅವರೇ, ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ, ತುಂಬ ಖುಷಿಯಲ್ಲಿದ್ದೀನಿ. ಈಗಾಗಲೇ ಈ ವಿಡಿಯೋನ ನೋಡ್ತಾ ಇರುವವರಿಗೆ ಖಂಡಿತವಾಗ್ಲೂ ಅವರು ಸಪ್ತ ಸಾಗರದಾಚೆ ಸಿನಿಮಾ ನೋಡಿದರೆ ಸಡನ್ನಾಗಿ ಫ್ಲ್ಯಾಶ್ ಆಗುತ್ತೆ, ಓ ಹೌದಲ್ಲ, ಈ ಪಾತ್ರ ಅವರೇ ಮಾಡಿದ್ದಲ್ಲ ಅಂತ. ನೇರವಾಗಿ ಕೇಳೋದಾದರೆ ಸಪ್ತ ಸಾಗರದಾಚೆ ಸಿನಿಮಾ ನಿಮಗೆ ಅವಕಾಶ ಸಿಕ್ಕಿದ್ದು ಹೇಗೆ? ನನಗಂದರೆ ಒಂದಿನ ಸಡನ್ನಾಗಿ ಒಂದು ಪೋಸ್ಟರ್ ನೋಡ್ತೀನಿ ನಾನು, ಸಪ್ತ ಸಾಗರದಾಚೆ ಹೇಮಂತ್ ಇದು ನೆಕ್ಸ್ಟ್ ಮೂವಿ ಅಂತ. ನನಗೆ ತುಂಬ ನಾನು ಅವರ ಫಾಲೋವರ್ಸ್. ನಾನು ಗೋಧಿ ಬಣ್ಣ ಆಗಲಿ, ಕೌಲ್ದಾರಿ ಆಗಲಿ ಅದನ್ನು ನೋಡಿ ನನಗೆ ತುಂಬ ಇಷ್ಟ ಆಗಿತ್ತು ಸಿನಿಮಾ. ಅವ್ರದ್ದು ನೆಕ್ಸ್ಟ್ ಸಿನಿಮಾ ನಾನು ಸಹ ಕಾಯ್ತಾ ಇದ್ದೆ. ನಾನು ನನ್ನ ಫ್ರೆಂಡಿಗೆ ತೋರಿಸಿದೆ, ಅವ್ರದ್ದು ಸಪ್ತ ಸಾಗರದ ಬೀಚಿದೊಂದು ಫೋಟೋ ಬಂದಿತ್ತು. ನಾನು ಹೇಳಿದೆ ಅವ್ರದ್ದು ನೆಕ್ಸ್ಟ್ ಸಿನಿಮಾ ಮಾರ್ರೆ, ಒಳ್ಳೆ ಡೈರೆಕ್ಟ್ರ್ ಅಂತ. ಆವತ್ತೇ ಸಂಜೆ ನನಗೆ ಒಂದು ಕಾಲ್ ಬರ್ತದೆ, ಸರ್ ನಾನೀಗ ಸಪ್ತ ಸಾಗರದಿಂದ ಟೀಮಿಂದ ಕಾಲ್ ಮಾಡೋದು, ನಿಮ್ಮದೊಂದು ಫೋಟೋಸ್ ಎಲ್ಲ ಕಳಿಸ್ಲಿಕ್ಕೆ ಆಗ್ತದೆ ಅಂತ. ನನಗೆ ಆಗಲೇ ಕಟ್ ಮಾಡಿ ನಾನು ಫೋಟೋಸ್ ಎಲ್ಲ ಕಳಿಸಿದೆ, ಎಲ್ಲ ಮಾಡಿದೆ. ನಂತರ ನಾನು ಏನೇ ಬಂದರೂ ಸರ್ ನನಗೆ ಸಿನಿಮಾದ ಏನು ಆಫರ್ ಬಂದರೆ ಸರ್, ನನ್ನದೊಬ್ಬರು ಗೈಡ್ ಇದ್ದಾರೆ ನನಗೆ, ಅಂದರೆ ರಾಜಣ್ಣ, ಅವ್ರ ಹತ್ರ ಏನಿದ್ರೆ ಸಹ ನಾನು ಹೇಳ್ತೀನಿ, ಈ ಥರ ಬಂದರು ನನಗೆ ಕೇಳಿದರು. ಆಯ್ತಾಯ್ತು ಕಳಿಸಿ, ಅಲ್ಲ ಏನು ಹೇಗೆ ಹೋಗಬೇಕು, ಏನು ಮಾತಾಡಬೇಕು ಅವ್ರ ಹತ್ರ, ಎಲ್ಲ ನಾನು ಮಾತಾಡಿದ್ದೀನಿ, ನೀವು ಹೋಗಿ ಅಂತ ಹೇಳಿದರು. ಆವಾಗಲೇ ಗೊತ್ತಾಗಿದ್ದು ನನಗೆ, ಅವರೇ ನನಗೆ ಈ ಸಜೆಸ್ಟ್ ಮಾಡಿದಂಥ ರಾಜ್ಬೀರ್ ಶೆಟ್ಟಿ ಅವರು. ನೇರವಾಗಿ ಹೋದೆ, ಏನಿಲ್ಲ, ಹೇಮಂತ್ರಾವಲ್ಲಿ ಬಂದರು, ಫುಲ್ ಮಾಸ್ಕ್ ಎಲ್ಲ ಹಾಕಿದರು, ಕೋವಿಡ್ ಟೈಮ್ ಅದು. ಅವರೇ ಬಂದರು, ನಾನು ಹೇಮಂತ್ ಅಂತ ಹೇಳಿದರು. ಒಂದು ಲೈನ್ ಸ್ಟೋರಿ ಹೇಳ್ಬಿಟ್ರು ಈ ಥರ ಇದೆ ಅಂತ. ಆವಾಗಲೇ ಫಸ್ಟ್ ಟೈಮೇ ನನಗೆ ಅದು ಒಂದು ಲೈನ್ ಕೇಳಬೇಕಾದ್ರೇ ಒಪ್ಪ, ಈ ಥರ ನಾನು ಸಿನಿಮಾ ನೋಡಲಿಲ್ಲ, ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ ಈ ಥರದೊಂದು ಸಿನಿಮಾ ಅಂತ. ಫಸ್ಟಿಗೆ ಏನಿಲ್ಲ, ನೀವು ಮಾಡಿ. ಹೋದ ದಿವಸವೇ ಒಂದು ಶೂಟ್ ಆಯಿತು. ಫಸ್ಟ್ ಡೇನೇ ಫಸ್ಟ್ ಶಾರ್ಟಿಗೆ ಅವ್ರು ಹೇಳಿದರು ಇಷ್ಟು ಸಾಕು, ನಂಗೆ ಸಾಕು, ಇದು ಸಾಕು ಅಂತ. ನನಗೆ ಆಡಿಷನ್ ಮಾಡ್ತಾಯಿದ್ದಾರಾ, ಏನು ಮಾಡ್ತಿದ್ದಾರೆ, ಶೂಟ್ ಮಾಡ್ತಿದ್ದಾರೆ ಎಂದು ಗೊತ್ತಾಗಲಿಲ್ಲ. ಅಲ್ಲಿಂದ ಸಪ್ತ ಸಾಗರದ ಸ್ಟಾರ್ಟ್ ಆಯಿತು. ಎಸ್, ಈಗ ನಿಮ್ಮ ಹೆಸರು JP ತುಮಿನಾಡು ಅಂತ ಹೇಳಿ, ಈ JP ತುಮಿನಾಡು ಅದರ ಫುಲ್ ಫಾರ್ಮ್ ಏನು ಹೇಳ್ಬೋದಾ? ಫುಲ್ ಫಾರ್ಮ್ ಅಂದರೆ ನಿಜವಾಗ್ಲೂ ನನ್ನ ಹೆಸರು ಪ್ರಕಾಶ್ ಅಂತ. ತುಮಿನಾಡು ನನ್ನ ಊರಿನ ಹೆಸರು. ತಲಪ್ಪಾಡಿ ಕೇರಳ ಇದೆಲ್ಲ ಬಾರ್ಡ್ರಲ್ಲಿರೋದು ತುಮಿನಾಡು ಅಂತ. ನಮ್ಮಲ್ಲಿ ಇನ್ನೊಬ್ಬರು ಮೇರ ನಟ ಒಬ್ಬರು ಇದ್ದಾರೆ. ನಮ್ಮದು ನನಗೆ ತುಂಬ ನನ್ನ ಗುರುಗಳು ಪ್ರಕಾಶ್ ತುಮಿನಾಡು. ಅವ್ರ ಹೆಸರು ಮತ್ತು ನನ್ನ ಹೆಸರು ಸೇಮ್, ಅಂದರೆ ಪ್ರಕಾಶ್ ತುಮಿನಾಡು. ನಂದು ಪ್ರಕಾಶೇ. ಅದಕ್ಕೆ ನಮ್ಮದೊಂದು ಭಜನಾ ಮಂದಿರ ಇತ್ತು, ಮಹಾಕಾಳಿ ಭಜನಾ ಮಂದಿರ, ಅಲ್ಲಿಂದಲೇ ನಾವೆಲ್ಲ ಬಂದಿರೋದು. ಅವ್ರು ಹೇಳಿದ ಅಲ್ಲಿ ಪ್ರಕಾಶ್ ತುಮಿನಾಡು ಇಬ್ಬರು ನಮಗೆ ಇದಾಗ್ತಿತ್ತು, ಯಾರನ್ನು ಕರಿತಾ ಇದ್ದಾರೆ ಕನ್ಫ್ಯೂಷನ್ ಆಗ್ತಿತ್ತು. ಅದಕ್ಕೆ ಯಾರೋ ಒಬ್ಬರು ಜಯಪ್ರಕಾಶ್ ಅಂತ ಸೇರಿಸ್ಬಿಟ್ರು. ಅಲ್ಲಿಂದ ಅದು ಜಯಪ್ರಕಾಶ್ ಆಯಿತು. ರಂಗಭೂಮಿ ನಂತರ ಅದು JP ತುಮಿನಾಡು ಆಯಿತು.
ಈಗ ಅದು JP ತುಮಿನಾಡು ಅಂತಲೇ ಎಲ್ರಿಗೂ, ನಮ್ಮ ಊರಲ್ಲೂ ಕೂಡ JP ತುಮಿನಾಡು ಅಂತಲೇ ಕರೆಯೋದು. ಸಪ್ತ ಸಾಗರದಾಚೆಗೆ ಅವಕಾಶ ಸಿಕ್ಕಿತ್ತು, ಹೇಮಂತ್ ರವರ ನಿರ್ದೇಶನ ಅಂತ ಗೊತ್ತಾಯಿತು. ಅಲ್ಲಿಗೆ ಹೋದ ಮೇಲೆ ಒನ್ ಲೈನರ್ ಹೇಳಿದರು ಅಂತ ಹೇಳಿದ್ರಿ. ಆಮೇಲೆ ನಿಮ್ಮನ್ನು ಆ ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡೋದಕ್ಕೆ ಅಥವಾ ಆ ಪಾತ್ರದೊಳಗೆ ನೀವು ತಯಾರಿಯಾಗೋದಕ್ಕೆ ತಂಡದವರು ನಿಮ್ಮ ಹತ್ರ ಮಾಡಿಸಿದಂಥ ಕೆಲಸಗಳು ಹೇಗಿದ್ದವು ಅಂತ? ಅವ್ರದ್ದು ಹೇಮಂತ್ ರಾವ್ ಇದು ಒಂದು ಬೇರೆಯೇ ಒಂದು ಡೈರೆಕ್ಷನ್, ಅವರು ಸ್ಕಿಲ್, ಅವ್ರು ಬೇರೆಯೇ ಒಂದು ಹತ್ರ ಬರ್ತಾರೆ. ಎಲ್ಲ ಪ್ರತಿ ಕಲಾವಿದನಿಗೂ ಕೂಡ ಅವ್ರು ಎಷ್ಟೇ ದೂರದಲ್ಲಿದ್ದರೂ ಕೂಡ ಹತ್ರ ಬಂದು ಈ ಥರ ಅಂತ ಒಬ್ಬರಿಗೆಲ್ಲ, ರಕ್ಷಿತಿಗೆ, ರುಕ್ಮಿಣಿಗೆ, ಅವರೆಲ್ಲ ಎಲ್ರಿಗೂ ಜೂನಿಯರ್ಸ್ಗೂ ಅವರು ಹೇಳಿ ಹೋಗ್ತಾರೆ. ಆ ಥರ ಅವ್ರದ್ದೊಂದು ಸ್ಕಿಲ್. ಅಂದರೆ ನನಗೆ ಒಂದು ವರ್ಷಕ್ಕಿಂತ ಮುಂಚೆ, ಫಸ್ಟ್ ನಾನು ಕೋವಿಡ್ ಮುಗಿದ ತಕ್ಷಣ ನನಗೆ ಒಂದು ಕಾಲ್ ಬಂದು ನಾನು ಹೋದೆ. ಅದ್ರ ನಂತರ 1 ವರ್ಷದ ನಂತರ ನಾನು ಪುನಃ ಸೆಟ್ಟಿಗೆ ಹೋದ್ದು. ಆ 1 ವರ್ಷ ಗ್ಯಾಪಲ್ಲಿ ನನಗೆ ಡಯಟ್ ಎಲ್ಲ ಮಾಡಲಿಕ್ಕೆ ಹೇಳಿದರು, ಸ್ವಲ್ಪ ದಪ್ಪ ಆಗಬೇಕು. ನಾನು ಅದೇ ಸಿನಿಮಾಕ್ಕೆ ನನಗೆ ಕ್ಯಾರೆಕ್ಟರ್ ಹೇಳಿದರು, ಈ ಥರ ಕ್ಯಾರೆಕ್ಟ್ರು ಅಂತ, ಹೆವಿ ಆಲ್ಕೋಹಾಲಿಕ್ ಆಗಿರೋಂಥ ಕ್ಯಾರೆಕ್ಟ್ರು ಅಂತ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಅವ್ರ ಹತ್ರ ಕೇಳಲಿಲ್ಲ ಏನು, ನಾನೇ ಫುಲ್ಲು ಸಫರ್ ಆಗಬೇಕು ಅಂತ ನಾನೇ ಫುಲ್ ಡಯಟ್ ಎಲ್ಲ ಮಾಡಿ ಜಾಗ್ ಎಲ್ಲ ಮಾಡ್ತಿದ್ದೆ ಇದೆಲ್ಲ. ಆದರೆ ಒಂದು ದಿವಸ ಅವ್ರು ಕಾಲ್ ಮಾಡಿ ಹೇಳ್ತಾರೆ, ನೀವು ಸಹ ದಪ್ಪ ಆಗಬೇಕು ಅಂತ. ನನಗೆ ಫುಲ್ಲು ಹೊಡಿತು, ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ. ಅದಕ್ಕೆ ಅವರೇ ಕರ್ಕೊಂಡು ಹೋಗಿ ಜಿಮ್ ಟ್ರೈನರನ್ನು ಮೀಟ್ ಮಾಡಿಸಿ, ನಂದು ಬಾಡಿ ಚೆಕಪ್ ಎಲ್ಲ ಮಾಡಿಸಿ, ಯಾವುದೇ ರೀತಿಯಲ್ಲಿ ನಿನಗೆ ಪ್ರಾಬ್ಲಮ್ ಆಗಬಾರ್ದು, ಅದಕ್ಕೋಸ್ಕರ ಎಲ್ಲ ಇದರಿಂದಲೇ ನನಗೆ ಡಯಟ್ ಮಾಡೋದಂತೂ ಹೇಳಿಕೊಟ್ರು. ಎಲ್ಲ ಅವರೇ ನೋಡಿದರು ಡಯಟ್ ಇದೆಲ್ಲ. ನನ್ನ ಲೈಫಲ್ಲಿ ನೋಡೋದಂಥ ಫುಡ್ ಎಲ್ಲದಿಂದ ಆ ಟೈಮಲ್ಲಿ ಫುಲ್ ದಪ್ಪ ಆಗಿದೆ. 86 ತನಕ ಹೋಗಿದ್ದೆ. ಎಷ್ಟರಲ್ಲಿ ಇದ್ರಿ ಫಸ್ಟಿಗೆ? 74 ಆ ಥರ ಇದೆ. 86 ತನಕ ಹೋದೆ. ಇನ್ನೂ ಸಹ ಕಡಿಮೆ ಆಗಿಲ್ಲ ಅದರಲ್ಲೇ ಇದ್ದೇನೆ ಸ್ವಲ್ಪ. ಎಲ್ಲ ಹೇಮಂತ್ ರಾವ್ ಅಂದರೆ ಅವ್ರಿಗೆಲ್ಲರೂ ಒಂದೇ ಥರ ಕಲಾವಿದರು, ಎಲ್ಲರೂ ಒಂದೇ ಥರ ಅವರಿಗೆ. ಇಲ್ಲಾಂದರೆ ನನಗಂತೂ ಕನಸಲ್ಲೂ ನೆನೆಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿಂದ ರಂಗಭೂಮಿಯಲ್ಲಿ ಇರುವವನು ಅಲ್ಲಿ ಹೋಗಿ ಅಂಥ ಒಂದು ಪಾತ್ರ, ಅವರಿಂದ ಆ ಥರ ಅವರು ಇರೋದಕ್ಕೆ ಮಾತ್ರ ಕಾರಣ ನಾನು ಅಂಥ ಒಂದು ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಸಾಧ್ಯ. ಬೇರೆ ಎಲ್ಲಾದರೂ ಆದರೆ ನನಗೆ ಕಷ್ಟ ಆಗ್ತಿತ್ತು. ನಾನು ಇಲ್ಲಿಂದ ಹೋಗಿ ಅಲ್ಲಿ ಹೋಗಿ ಕೆಲಸ ಮಾಡೋದು, ಅವರು ಹೇಳಲಿಕ್ಕಿಲ್ಲ, ಬೇರೆ ಲೆವೆಲ್. ಈಗ ನಿಮ್ಮದು ಈ ಸಿನಿಮಾದಲ್ಲಿ ಎಷ್ಟು ದಿನದ ಶೂಟಿಂಗ್ ಇತ್ತು, ಯಾವೆಲ್ಲ ಲೊಕೇಶನಲ್ಲಿತ್ತು? ನಂದು ಬ್ಯಾಂಗ್ಳೂರು ಮತ್ತು ಇದೆ ಉಡುಪಿ, ಮಣಿಪಾಲ ಇದರಲ್ಲೇ ಇದ್ದದ್ದು. ಒಂದು 30-35ಕ್ಕಿಂತ ಜಾಸ್ತಿ ದಿನ ನಾನು ಸೆಟ್ಟಲ್ಲಿದ್ದೆ, ಶೂಟ್ ನಡೀತಾಯಿತ್ತು ನಂದು. ಬ್ಯಾಂಗ್ಳೂರೇ ಹೆಚ್ಚಾಗಿತ್ತು. ಒಂದು 2 ವರ್ಷ ಸಪ್ತಸಾಗರದ ಒಂದು ಜರ್ನಿ ಅವರಲ್ಲಾಗಿ ಹೋಗಿ ಬರ್ತಾ ಇದೆ. ಅದೇ ಈಗ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ಖುಷಿಯಾಗುತ್ತೆ. ಇಷ್ಟು ವರ್ಷದ್ದು ನಮಗೆ ಅದೇ ಇರೋದು ಆಸೆ, ಅಂದರೆ ಕಲಾವಿದರಿಗೆ ಒಂದು ಒಳ್ಳೆಯ ನಿರ್ದೇಶಕ ಸಿಗಬೇಕು, ನಮ್ಮಿಂದಾಗಿ ಒಂದು ಒಳ್ಳೆಯ ಕೆಲಸ ಅವರು ತೆಗಿಸ್ಬೇಕು ಅಂತ. ಅದಾಗಿದೆ, ಪುಣ್ಯ. ಈಗ ನಾವು ನೋಡಿದ ಹಾಗೆ JP ತುಮಿನಾಡು ಅವರೇ ಒಬ್ಬ ಸ್ವಂತ ಒಳ್ಳೆ ಬರಹಗಾರ, ಸ್ವತಃ ಒಳ್ಳೆ ನಟ ಅಂತ ನೀವು ಗುರುತಿಸಿಕೊಂಡಿದ್ದೀರ. ನಿಮ್ಮ ಕೆಲಸಗಳನ್ನು ನಾವು ಕಣ್ಣಾರೆ ನೋಡಿದ್ದೀವಿ, ನಿಮ್ಮ ರಂಗಭೂಮಿಯ ನಾಟಕಗಳನ್ನು. ನೀವು ಅಲ್ಲಿ ಹೋದಾಗ ಕೇವಲ ಒಂದು ಪಾತ್ರ ಮಾತ್ರ, ಅಲ್ಲಿ ನಿರ್ದೇಶಕರ ಕೈಗೊಂಬೆ, ಒಬ್ಬ ಕಲಾವಿದನಾಗಿ. ಹೇಗಿತ್ತು ಹೇಮಂತ್ ರಾವ್ ಜೊತೆ ಒಬ್ಬ ಕಲಾವಿದನಾಗಿ ಮಾತ್ರ ನಟಿಸಿದಂಥ ಅನುಭವ? ತುಂಬ ಖುಷಿ ಇದೆ. ಅಂದರೆ ನಮಗೆ ನಾವು ಏನೋ ಪಾತ್ರ ಮಾಡಲಿಕ್ಕೆ ನಾವು ಹೋಗ್ತೀವಿ, ಆಗ ಪಾತ್ರ ನೋಡಬೇಕಾದ್ರೆ ಅದು ಡೈಲಾಗ್ ಎಲ್ಲ ನೋಡಬೇಕಾದ್ರೆ ನಮಗೆ ಅನ್ನಿಸ್ತದೆ ಇದು ಈ ಥರನೇ ಮಾಡಬೇಕು ಅಂತ. ಅದು ನಮ್ಮೊಳಗಿನ ನಿರ್ದೇಶಕ ಇಲ್ಲ ಇದ್ರೆ ನಾವು ಯಾವುದೇ ಒಂದು ಸಿನಿಮಾ ನೋಡಬೇಕಾದ್ರೆ ಇದನ್ನು ಇವನು ಈ ಥರ ಮಾಡಬೇಕಿತ್ತು, ಈ ಥರ ಡೈಲಾಗ್ ಡೆಲಿವರಿ ಮಾಡಬೇಕು ಅಂತ ನಮಗೆ ಪ್ರತಿಯೊಬ್ಬರಿಗೆ ಬರುತ್ತೆ. ನನಗೂ ಆ ಥರ ಬಂದಿತ್ತು. ಆಗ ಅವರು ಒಳ್ಳೆ ನಿರ್ದೇಶಕ ಆದ ಕಾರಣ ನನ್ನಿಂದ ಏನು ಬರುತ್ತೆ ಅಂತ ಅವ್ರು ಫಸ್ಟ್ ನೋಡಿ ನಂತರ ನನಗೆ ಓಕೆ ಇದು ನೀವು ಮಾಡಿದೆ ಸರಿಯಾಗಿದೆ ಅಂತ ಒಂದು ಒಳ್ಳೆ ನಿರ್ದೇಶಕ ಅವರು. ಒಂದು ನನಗೆ ನನ್ನ ಲೈಫಲ್ಲಿ ನನಗೆ ಒಳ್ಳೊಳ್ಳೆ ನಿರ್ದೇಶಕರು ಸಿಕ್ಕಿದ್ದಾರೆ ಅಂತ ನನಗೆ ಒಂದು, ಅಂದರೆ ಸಿನಿಮಾದಲ್ಲಿ, ರಂಗಭೂಮಿಯಲ್ಲಿ ಒಳ್ಳೆ ನಿರ್ದೇಶಕ ಸಿಕ್ಕಿದ್ದಾರೆ. ಅದಕ್ಕೋಸ್ಕರ ನಾವು ಈ ಥರ ಆಗಿದ್ದೇವೆ. ಏನಾದರೂ 4 ಜನ ಗುರುತಿದೆ ಅಂದರೆ ಅದೇ ನಿರ್ದೇಶಕರಿಂದ ಮಾತ್ರ ಸಾಧ್ಯ. ರಾಕ್ಷಿತ್ ಶೆಟ್ಟಿ, ಸೋಹನ್ ಪ್ರಸಾದ್, ಈಗ ಹೇಮಂತ್ ರಾವ್, ಅದೊಂದು ಒಳ್ಳೆ ನಿರ್ದೇಶಕರಂದು. ಇಲ್ಲದ್ರೆ ನನಗೆ ನನ್ನ ಫಸ್ಟ್ ಸಿನಿಮಾನೇ ನನಗೆ ತುಳು ರಂಗ್ ಅಂತ ನನ್ನ ಗೆಳೆಯ ಪವನ್ ನನಗೆ ಸಜೆಸ್ಟ್ ಮಾಡಿದ ಸಿನಿಮಾನ. ಒಳ್ಳೆ ನಿರ್ದೇಶಕ ಸಿಕ್ಕಿದ್ದಾರೆ. ಹಾಗೆ ಹೇಮಂತ್ ಕೂಡ ನನಗೆ ಒಂದು ನನ್ನ ಭಾಗ್ಯ, ಒಂದು ಅಂಥ ಒಳ್ಳೆ ನಿರ್ದೇಶಕ ನನಗೆ ಸಿಕ್ಕಿದ್ದು.
ಈಗ ನಾವು ಹೇಮಂತ್ ರಾವ್ ಅವರ ಸೋಷಿಯಲ್ ಮೀಡಿಯಾ ಅಥವಾ ಅವರ ಇಂಟರ್ವ್ಯೂಸು ಅವರ ಮಾತಿನ ಶೈಲಿಗಳನ್ನು ನೋಡುವಾಗ ತುಂಬ ಸಾಫ್ಟ್ ನೇಚರ್, ತುಂಬ ವೆರಿ ಡೌನ್ ಟು ಅರ್ತ್ ಪರ್ಸನ್ ಥರ ಕಾಣಿದ್ದಾರೆ. ಸೆಟ್ಟಿನಲ್ಲಿ ಒಂದು ಕಲಾವಿದನ ಹತ್ರ ಆ ಒಂದು ಸನ್ನಿವೇಶನ ತೆಗೆಸುವಂಥ ರೀತಿ, ಕೆಲಸದ ಮಾಡುವಂಥ ರೀತಿ ಹೇಗಿರ್ತದೆ ಅವರು? ಅವರು ಸೆಟ್ಟಲ್ಲಿ ಬೇರೆಯೇ ಜನ, ಅವರು ಜ್ವಾಲಾಮುಖಿ, ಕಲಾವಿದರಿಗಿಲ್ಲ. ಅಂದರೆ ಅವರು ಟೆಕ್ನಿಷಿಯನ್ ಇಲ್ಲಂದರೆ ಆ ಸೆಟ್ಟಲ್ಲಿ ಅವ್ರಿಗೆ ಏನು ಬೇಕು ಅದನ್ನು ಮಾಡೋ ರೀತಿ ಇದೆಯಲ್ಲ, ಅದೊಂದು ಸಿಡಿತಾನೇ ಇರ್ತಾರೆ, ದಡ್ಬಡ್ ಅಂತ. ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಒಮ್ಮೆ ಹೆದರಿಕೆ ಆಗ್ತದೆ, ಈಗ ನೆಕ್ಸ್ಟ್ ನಾನು ಹೋಗಬೇಕಲ್ಲ ಹತ್ರ ಅಂತ, ಅಷ್ಟು ಇದಿದ್ದಾರೆ ಅವರು. ಕೆಲಸ ಅವರು ಹೇಗೆ ಇದು ಮಾಡಿದ್ದಾರೆ ಅದೇ ಥರ ಬರಬೇಕು ಅವರಿಗೆ, ಪರ್ಫೆಕ್ಷನ್ ಅಷ್ಟೇ ಕರೆಕ್ಟಾಗಿ ಬರಬೇಕು ಅವರಿಗೆ, ಅದು ಬಿಡೋದಿಲ್ಲ ಅವರು. ಅವರಿಗೆ ಒಂದು ಒಳ್ಳೆ DOP ನಮ್ಮದು ಅದ್ವೈತ್, ಅವರು ಸೂಪರ್ ಕರೆಕ್ಟಾಗಿ ಸಿಕ್ಕಿದ್ದಾರೆ. ಈಗ ಸಪ್ತ ಸಾಗರದಾಚೆಗೆ ನಿಮಗೆ ಅವಕಾಶ ಸಿಕ್ಕಿತ್ತು, ತಂಡದಿಂದ ನಿಮ್ಮನ್ನು ಕರೆದ್ರು. ಆ ಒಂದು ಖುಷಿಯ ವಿಚಾರವನ್ನು, ದೊಡ್ಡ ಅವಕಾಶ ಇದು ನಿಮಗೆ ಕನ್ನಡದಲ್ಲಿ ನಿಮ್ಮನ್ನು ನೀವು ಪ್ರೂವ್ ಮಾಡಿಕೊಳ್ಳಲಿಕ್ಕೆ. ಈ ಖುಷಿ ವಿಚಾರವನ್ನು ನೀವು ಮೊದಲು ಹೋಗಿ ಹೇಳಿದ್ದು ಯಾರ ಹತ್ರ? ನಾನು ಮಂಗಳೂರಲ್ಲಿ ಇರೋದಲ್ಲ, ನಮ್ಮದು ಸಿನಿಮಾ ತಂಡದ ಜೊತೆ ನಾನು ಯಾವಾಗಲೂ ಇರೋದು. ನಮ್ಮ ಫ್ರೆಂಡ್ ಇದ್ದರು ಶಾಮಿಲ್ ಅಂತ, ನಾನು ಫಸ್ಟ್ ಅವರಿಗೆ ಹೋಗಿ ಹೇಳಿದೆ, ಅಂದರೆ ಈ ಥರ ನನಗೆ ಕಾಲ್ ಬಂತು ಅಂತ. ನೆಕ್ಸ್ಟ್ ನಮ್ಮವರಿಗೆ ಹೇಳಿದೆ, ನನಗೆ ಈ ಥರ ಒಂದು ಕಾಲ್ ಬಂತು. ನನಗೆ ಅದು ಈಗಲೂ, ಈಗ ನೀವೆಲ್ಲ ಹೇಳ್ತಿರಲ್ಲ, ಅದು ನನಗೆ ಈಗಲೂ ಒಂದು ಇದು ಕನ್ಸ ಅಂತ ನಂಗೆ ಗೊತ್ತಾಗ್ತಿಲ್ಲ. ಆದರೆ ಸಿನಿಮಾ ಬಂದಿದೆ, ಅದಾಗಿದೆ, ಸಪ್ತಸಾಗರದಲ್ಲಿದ್ದೇನೆ, ಗೊತ್ತಿಲ್ಲ, ಹೋಗ್ತಾ ಇದೆ, ಖುಷಿ ಇದೆ ತುಂಬ. ನಾನು ಕೇಳಿದ ಹಾಗೆ JP ತುಮಿನಾಡು ಅವರು ಖುದ್ದು ರಕ್ಷಿತ್ ಶೆಟ್ಟಿ ಅವರ ನಿರ್ದೇಶನ ಹಾಗೂ ನಟನೆಯ ಅಭಿಮಾನಿ ಅಂತ ಹೇಳಿ, ಅಂಥ ಕಲಾವಿದನ ಮುಖಾಮುಖಿಯಲ್ಲಿ ಪಾರ್ಟ್ B ಯಲ್ಲಿ ನಟಿಸುವಂಥ ಅವಕಾಶ ಹಾಗೂ ಅನುಭವ ಹೇಗಿತ್ತು? ನಾನು ಅಭಿಮಾನಿ ಅಂದರೆ ನನಗೆ ಫಸ್ಟ್ ಟೈಮ್ ನಾನು ಅವರನ್ನು ಅಂದರೆ ಸ್ಕ್ರೀನಲ್ಲಿ ನೋಡಿದ್ದೆ. ಲೈಫಲ್ಲಿ ಫಸ್ಟ್ ಟೈಮ್ ನಾನು ನಮ್ಮ ಆಫೀಸಿಗೆ ರಾಜ್ಬೀರ್ ಶೆಟ್ಟಿ ಅವ್ರ ಜೊತೆ ಬಂದಿದ್ದರು. ಹಾಗೆ ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ಅವ್ರನ್ನ ಕೈ ಮುಗ್ದು ಈಗ ಯಾವ ಥರ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಫಸ್ಟ್ ಟೈಮ್ ನೋಡಿದೆ, ಅದೇ ನಾನು ನೆನೆಸಿದ್ದೆ, ಇಷ್ಟು ಹತ್ರ ನೋಡಿದ್ದೆಲ್ಲ ಸಾಕು ಅಂತ. ನಾನು ತುಂಬ ಕಲಾವಿದರನ್ನು, ನನಗೆ ಇಷ್ಟ ಆದ ಕಲಾವಿದರನ್ನು ಒಮ್ಮೆ ನೋಡಿದರೆ ಸಾಕು ಅಂತ ನನಗಿದ್ದೆ. ಸಪ್ತಸಾಗರದಲ್ಲಿ ಒಂದು ಪಾತ್ರ ಸಿಕ್ಕಿತ್ತು, ಅದು ರಕ್ಷಿತ್ ಶೆಟ್ಟಿ ಜೊತೆ ಅಂತ ನಂಗೆ ಗೊತ್ತಿರಲಿಲ್ಲ. ನನಗೆ ಒಂದು ಪಾತ್ರ ಉಂಟು ಅಂತ ಹೇಳಿದರು ಅಷ್ಟೇ. ನಿಮ್ಮ ಸ್ಕ್ರಿಪ್ಟ್ ನಿಮಗೆ ಇಲ್ಲ ನರೇಟ್ ಮಾಡಲಿಲ್ಲ ನನಗೆ. ಅದು ನಾನು ಬೇಡ ಅಂತ ಹೇಳಿದೆ, ನನಗೆ ನನ್ನ ಪಾತ್ರ ಏನು ಅಂತ ಹೇಳಿ, ಫುಲ್ ಕತೆ ಗೊತ್ತಾದರೆ ನನಗೊಂಥರ ಎಲ್ಲ ಗೊತ್ತಿದ್ದಾಗೆ. ನನಗೆ ಒಂದು ಒಳ್ಳೆ ಸಿನಿಮಾ ನಾನು ಮಿಸ್ ಮಾಡಬಾರ್ದು. ನನಗೆ ಎಷ್ಟು ಬೇಕು ಅಷ್ಟು ನಾನು ತಿಳ್ಕೊಂಡಿದ್ದೆ. ಅವ್ರ ಹತ್ರ ಕೇಳಿದೆ, ನಾನು ನನಗೆ ಏನು ಬೇಕು ಅದನ್ನು ಮಾತ್ರ ಹೇಳಿ ಅಂತ. ಹೇಮಂತ ಅದಕ್ಕೆ ಓಕೆ ಅಂತ ಹೇಳಿದರು. ರಕ್ಷಿತ್ ಶೆಟ್ಟಿ ಜೊತೆ ನನಗೆ ಅವ್ರು ಹೇಳ್ತಾ ಹೋಗ್ಬೇಕಾದ್ರೆ ನಂಗೆ ಗೊತ್ತಾಯಿತು ರಕ್ಷಿತ್ ಶೆಟ್ಟಿ ಜೊತೆಗೇ ನನಗೆ ಇರೋದು ಅಂತ. ಅದನ್ನು ಕಾಲ್ ಮಾಡಿ ಹೇಳಿದ್ದೆ, ನನಗೆ ಅವರ ಜೊತೆನೇ ಇರೋದು, ನನಗೆ ಬೇರೆ ಯಾರ ಜೊತೆನೂ ಇಲ್ಲ, ಸಾಕು. ಖುಷಿ ಇದೆ ತುಂಬ ಮನಸ್ಸಿಗೆ. ತುಂಬ ಖುಷಿ ಇದೆ. ರಾಜ್ಬೀರ್ ಶೆಟ್ಟಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಈಗ ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಇವರಂದರೆ ನಾವು ಸಿನಿಮಾದ ಕನಸು ಕಾಣಲಿಕ್ಕಿದ್ದಲ್ಲಿ ಇವರೆಲ್ಲ ಕಾರಣ. ನಿಮ್ಮನ್ನು ಇನ್ಸ್ಪೈರ್ ಮಾಡಿದವರು. ಉಳಿದವರು ಕಂಡಂತೆ ನಾನು ಕಾದು ನೋಡಿದಂಥ ಮೊದಲ ಸಿನಿಮಾ, ಒಂದು ಸಿನಿಮಾ ರಿಲೀಸ್ ಯಾವಾಗ ಅಂದರೆ ಉಳಿದವ್ರು ಕಂಡಂತೆ FM ಅಲ್ಲಿ ಅವರ ಸಾಂಗ್ ಎಲ್ಲ ಬರಬೇಕಾದ್ರೆ ಯಾವಾಗ ರಿಲೀಸ್ ಅಂತ ಫಸ್ಟ್ ಡೇ ಹೋಗಿ ನಾನು ನೋಡಿದ್ದೇನೆ ಜ್ಯೋತಿ ಥಿಯೇಟ್ರಲ್ಲಿ. ಗೊತ್ತಿಲ್ಲ, ಇವತ್ತು ಅವ್ರ ಜೊತೆ ಸ್ಕ್ರೀನಲ್ಲಿ ಇದ್ದೇನೆ. ಹೌದು, ಕನಸು ಸಹ ಇರಲಿಲ್ಲ ನನಗೆ, ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂತ ಕನಸು ಇರಲಿಲ್ಲ. ಅದೇ ಕನಸು ಕಾಣೋದು ನಮಗೆ ಆಗೋದಿಲ್ಲ, ನಾವು ಇದೆಲ್ಲ ಕನಸು ಕಾಣೋದು ಗೊತ್ತಿಲ್ಲ, ಆಗಿದೆ, ಖುಷಿ ಇದೆ. ಸೈಡ್ B ಬಿಡುಗಡೆ ಆಗ್ತದೆ. ಬಿಡುಗಡೆಯಾದ ಮೊದಲ ದಿನ ನಿಮ್ಮ ಸರ್ಕಲ್ನಲ್ಲಿ ನಿಮ್ಮ ಆಪ್ತರು ಯಾರಾದರೂ ಸಿನಿಮಾ ನೋಡಿ ಬಂದು, ಅಂದರೆ ಗೊತ್ತಿರುತ್ತೆ ನೀವು ಇದ್ದೀರಿ ಅಂತ, ಬಟ್ ಎಷ್ಟರ ಮಟ್ಟಿಗೆ ನಿಮ್ಮ ಪಾತ್ರ ಇದೆ, ಎಷ್ಟು ಹೊತ್ತು ಬಂದು ಹೋಗ್ತದೆ ಅದು ಯಾರಿಗೂ ಗೊತ್ತಿಲ್ಲ. ನೋಡಿ ಆದಮೇಲೆ ಬಂದಂಥ ಫಸ್ಟ್ ಕಾಂಪ್ಲಿಮೆಂಟ್ಸ್ ಏನಾದರೂ ನೆನಪು ಮಾಡ್ಕೋಬೋದು? ಅದೇ ಅಂದರೆ ನನ್ನದೊಂದಿದೆ, ಅಂದರೆ ನಾನು ರಂಗಭೂಮಿಲಿ ನಾಟಕ ಮತ್ತು ಹೀಗೆ ಕಾಮಿಡಿ ಶೋಸ್, ಮಜಾ ಭಾರತ ಇದೆಲ್ಲ ಮಾಡ್ಕೊಂಡು ಬಂದಿದ್ದೇನೆ. ನಮ್ಮ ತಂಡದಲ್ಲಿ ಇಬ್ಬರು ಒಳ್ಳೆ ಕಲಾವಿದರಿದ್ದಾರೆ, ನಾವು 4 ಜನ ಇದ್ದರೂ ಸಹ ಆ ಒಂದು ಇಬ್ಬರು ಅದ್ಭುತ ಕಲಾವಿದರಿದ್ದಾರೆ, ದೀಪಕ್ ರೈ ಪಾಣಾಜೆ ಮತ್ತು ಪ್ರಕಾಶ್ ತುಮಿನಾಡು. ಅವ್ರ ಜೊತೆನೇ ನಾವು ಬೆಳ್ಕೊಂಡು ಬಂದದ್ದು, ಅವ್ರನ್ನ ನೋಡಿಯೇ ಕಲ್ತದ್ದು. ಅವನು ಏನು ಮಾಡಿದರೆ ಸಹ ನಾವು ಜನರಿಗೆ ಒಂದು ಪರಿಚಯ ಸಿಗೋದು ಕಷ್ಟ. ನಂದು ಫೇಸ್ ಕಟ್ ಅದೇ ಥರ ಇರೋದು. ಅಲ್ಲಿ ಏನು ಮಾಡಿದ್ದೇನೆ ಅಲ್ಲಿ ಕೆಳಗೆ ನಾನು ಬಂದಾಗ ಆ ರೀತಿ ಇರೋದಿಲ್ಲ. ಜನರಿಗೆ ಗುರುತ ಸಿಗೋದೆಲ್ಲ ಕಮ್ಮಿ. ಈ ಸಿನಿಮಾ ನೋಡಿದ ನಂತರ ನನಗೆ ಅದೇ ಮೈಂಡ್ ಸೆಟ್ಟಲ್ಲಿದ್ದೆ. ಅಂದರೆ 2-3 ಸರಿ ನಾನು ಬಂದು ಹೋಗ್ತೀನಿ, ನಂಗೆ ಗೊತ್ತಿಲ್ಲ ಸಿನಿಮಾದಲ್ಲಿ ಎಷ್ಟು ಸೀನ್ ಇದೆ ನನಗೆ ಅಂತ. ನಾನು ಆ್ಯಕ್ಟ್ ಮಾಡಿದ್ದೀನಿ, ಅದು ಎಷ್ಟು ಸೀನ್ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಸಿನಿಮಾ ನಾನು ಫಸ್ಟ್ ಡೇ ನೋಡೋದಿಲ್ಲ ಅಂತ ನಾನು ಡಿಸೈಡ್ ಮಾಡಿದೆ. ಪಾರ್ಟ್ 1 ಅಲ್ಲ, ಪಾರ್ಟ್ 1 ಇದೆ ಅದರಲ್ಲಿ. ಅದು ತುಂಬ ಜನರಿಗೆ ನಾನು ಅಂತಲೇ ಗೊತ್ತಾಗಲಿಲ್ಲ.
ಪಾರ್ಟ್ 1ಅಲ್ಲಿ ಎ ಸೈಡಲ್ಲಿ ಆ ಲಾಸ್ಟ್ ಒಂದು ಸೀನ್ ಬರ್ತೀನಲ್ಲ, ಅದು ನಾನು ಅಂತಂದ್ರೆ ತುಂಬ ಜನರಿಗೆ ಗೊತ್ತಾಗಲಿಲ್ಲ. ನನ್ನ ಕ್ಲೋಸ್ ಸರ್ಕಲಲ್ಲಿಗೆ ತುಂಬ ಜನರಿಗೆ ಗೊತ್ತಾಗಲಿಲ್ಲ. ನಾನು ನೀನು ಸಿನಿಮಾದಲ್ಲಿ ಇದ್ದಿ ಅಂತ ಹೇಳಿದ್ದಿ, ಎಲ್ಲಿ ಅಂತ ಕೇಳಿದ್ದು. ನಾನು ಹೇಳಿದ್ದೆ ಅದು ಲಾಸ್ಟ್ ಒಂದು ತಾಳಿಗಟ್ಟು ಒಂದು ಸೀನ್ ಇದ್ವಿ. ಅದು ನೀನಾ ಅಂತ. ಹಾಗೆ ನನಗೆ ಆಯಿತಾ, ನನ್ನ ಇದೇ ಯೋಗವೇ ಅಂಥದ್ದು. ಅಂದರೆ ಎಷ್ಟು ಯಾವ ಸಿನಿಮಾಲ್ಲಿ ಮಾಡಿದ್ರು ನಂದು ಅಷ್ಟು ಗುರುತ ಸಿಗೋದಿಲ್ಲ, ರೆಕಗ್ನೈಸ್ ಆಗೋದಿಲ್ಲ ಅಂತ ನನಗೆ ಗೊತ್ತಾಯಿತು. ಈ ಬಿ ಸೈಡ್ ಬಂತಲ್ಲ, ಬಿ ಸೈಡ್ ಬಂದಾಗ ಫಸ್ಟ್ ಡೇ ನನಗೆ ಅದೇ ಆಯಿತು, ನಾನು ನೋಡೋದಿಲ್ಲ ಸಿನಿಮಾ. ಹಾಗೆ ಮತ್ತು ಈ ರೆಕಗ್ನೈಸ್ ಆಗೋದು ಅದೆಲ್ಲ ನಂಗೆ ಇಲ್ಲ, ನಾನು ಬಿಟ್ಟಿದ್ದೇನೆ, ಅದನ್ನು ಆಲೋಚನೆ ಬಿಟ್ಟಿದ್ದೇನೆ. ಆದರೆ ಸಿನಿಮಾ ನೋಡಿದ ನಂತರ, ಶೋ ಆದ ನಂತರ ಈಗಲೂ ಕೂಡ ಬರ್ತಾ ಇದೆ, ಎಲ್ಲರೂ ಕಾಲ್ ಮಾಡಿ ಮಾತಾಡ್ತಾ ಇದ್ದಾರೆ. ಖುಷಿ ಇದೆ ಫಸ್ಟ್ ಟೈಮ್ ಈ ಥರ ಎಲ್ಲ ಫೇಸ್ ಮಾಡೋದು. ನಾನು ಒಂದಷ್ಟು ವರ್ಷದಿಂದ ಆಡಿಷನ್ಸ್ ಅದು ಇದು ಅಂತ ಕನ್ನಡ ಸಿನಿಮಾ, ತುಳು ಸಿನಿಮಾ ನಮ್ಮದು ಇಲ್ಲೇ ಇರೋದು. ಬೆಂಗಳೂರಿಂದ ಯಾವುದಾದ್ರೂ ಕನ್ನಡ ಸಿನಿಮಾ ಬಂದಿದ್ದರೆ, ಅಲ್ಲಿ ಶೂಟ್ ಆಗ್ತಿದ್ರೆ ನಾನು ನಮ್ಮದು ಗೆಳೆಯರೆಲ್ಲ ಹೋಗಿ ಆಡಿಷನ್ ಎಲ್ಲ ಇದು ಮಾಡ್ತಿದ್ವಿ. ಯಾವುದಾದ್ರು ಒಂದು ಸಿನಿಮಾದಲ್ಲಿಂದ ಅವಕಾಶ ಸಿಗಲಿ ಅಂತ ಒಂದು 10-15 ವರ್ಷದಿಂದ ಈ ಜರ್ನಿಯಲ್ಲೇ ಇದ್ದೀವಿ. ಇವತ್ತು ಸಿನಿಮಾ ನೋಡಿ ನಿಮ್ಮದು ಪರ್ಫಾರ್ಮೆನ್ಸ್ ಒಳ್ಳೆ ಆಗಿದೆ ಅಂದರೆ ಒಳ್ಳೊಳ್ಳೆ ಡೈರೆಕ್ಟರ್ ಎಲ್ಲ ಕಾಲ್ ಮಾಡ್ತಿದ್ದಾರೆ. ನಾನು ಇಷ್ಟಪಡುವಂಥ ದೊಡ್ಡ ದೊಡ್ಡ ಡೈರೆಕ್ಟರ್ ಎಲ್ಲ ಕಾಲ್ ಮಾಡ್ತಿದ್ದಾರೆ. ಖುಷಿ ಇದೆ. ಏನಾದರೂ ಕನ್ನಡದ ಜನತೆಗೆ ಹೇಳಬಹುದಾ? ಯಾಕಂತ ಹೇಳಿದರೆ ನೀವು ಗರುಡ ಗಮನದಲ್ಲಿ ಆಗಿರ್ಬೋದು ಹಾಗೂ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದೀರಿ. ನಮಗೂ ಒಂದು ಬೇಜಾರೇನಂತ ಹೇಳಿದರೆ, ನಮಗೆ ಪರಿಚಯ ಇರುವಂಥ ಒಬ್ಬ ಒಳ್ಳೆ ಬರಹಗಾರ, ಒಬ್ಬ ನಿರ್ದೇಶಕನೂ ಹೌದು, ಒಬ್ಬ ಒಳ್ಳೆ ಕಲಾವಿದನೂ ಹೌದು. ಯಾಕೆ ಇವರಿಗೆ ಗುರುತಿಸುವಿಕೆ ಸಿಕ್ಕಿರಲಿಲ್ಲ? ಇವರಿಗೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಇವರು ಬಂದಿದ್ದರೆ ಸಿಗ್ಬೋದಿತ್ತಲ್ಲ ಅಂತ ಎಷ್ಟೋ ಸಮಯದಿಂದ ನಾವು ಕೂಡ ಆಶಿಸ್ತಾ ಇದ್ವಿ. ಸಿಕ್ಕಾಗ ನಮಗಾದಂಥ ಖುಷಿ ನೀವು ನೋಡಿದ್ರಿ. ನಿನ್ನೆ ನಾವು ಕಾಲ್ ಮಾಡಿ ಹೇಳಿದ್ವಿ ಯಾವ ಥರ ಬಂದಿದೆ, ಏನು ನಿಮಗೆ ಒಂದು ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿ. ಇವೆಲ್ಲ ವಿಚಾರಗಳು ಎಷ್ಟು ಖುಷಿ ಕೊಡ್ತಾ ಇದೆ ಅಂತ ನೀವು ಹೇಳಿದ್ರಿ. ಸಾಕಷ್ಟು ಜನರಲ್ಲಿ ಸೈಕಲ್ ಹೊಡೆದಿದ್ದೀರಿ, ಅವಕಾಶಗಳಿಲ್ಲದೆ ಒಂದು ಸಲ ಬಂದು ಹೋಗೋ ಸೀನ್ ಸಿಕ್ಕಿದ್ರು ಸಾಕು ಅಂತ ಇತ್ತು, ಬಟ್ ಸಿಕ್ಕಿರಲಿಲ್ಲ. ಆ ನೋವಿನ ದಿನಗಳನ್ನು ನೆನಪಿಸ್ಕೊಳ್ಬಹುದಾ? ಅದು ಈಗೆಲ್ಲ ಮರ್ತೋದ ಥರ, ಅಂದರೆ ತುಂಬ ಖುಷಿಯಲ್ಲಿದ್ದೀನಿ ಈಗ ನಾನು. ಅಂದರೆ ನೋವು ಅಂತ ಇರಲಿಲ್ಲ, ಬೈತಾ ಎಲ್ಲ ಇದ್ವಿ ನಾವು. ಅಂದರೆ ಸಿಗಲಿಲ್ಲಲ್ಲ ಆ ಸಿನಿಮಾ, ನಾವು ಆಡಿಷನ್ಗೆ ಹೋಗಿರ್ತೀವಿ, ಅದು ಯಾವಾಗ ಸಿನಿಮಾ ಆಗಿದೆ ಅಂತಲೂ ಗೊತ್ತಾಗೋದಿಲ್ಲ. ಅಂದರೆ ಅವ್ರು ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ನಮಗೆ ಒಂದು ಏನೋ ಒಂದು ಹೋಪ್ ಥರ, ಅಂದರೆ ಕಾಲ್ ಮಾಡ್ತಾರೆ ಅವರು, ಬರ್ಬೋದು ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ನಮಗೆ ಎಲ್ಲರೂ ಅದೇ ರೀತಿ ಇರೋದು ಮನಸ್ಸಲ್ಲಿ. ತುಂಬ ಸಿನಿಮಾಗೆ ಹೋಗಿದ್ದೀವಿ, ಫೋಟೋಸು ಎಲ್ಲ ಕೊಟ್ಟು ನಾವು ಬರಬೇಕಾದ್ರೆ ಕಾಲ್ ಮಾಡ್ತಾರೆ ಅಂತ ಹೇಳ್ತೀವಿ. ಬೇರೆ ಆ ಟೈಮಲ್ಲಿ ಯಾವ ಕಾಲ್ ಬಂದರೂ ಸಹ ಸಿನಿಮಾದಾಗಿರ್ಬೋದು ಒಂದು ಸಿಕ್ಕಿದೆ ಹಾಗೆ ಅಂತ. ಒಂದು ದಿವಸ ಹೋಗಬೇಕಾದ್ರೆ ಪೋಸ್ಟರ್ ಬರ್ತದೆ, ನೆಕ್ಸ್ಟ್ ಮಂತ್ ರಿಲೀಸ್ ಅಂತ. ಈ ಸಿನಿಮಾ ಆಗಿ ಹೋಯ್ತಾ, ಕರೆದೇ ಇಲ್ಲಲ್ಲ ಅವರು ಅಂತ, ಆ ಥರ ಆಗ್ತಿತ್ತು. ತುಂಬ ಸಿನಿಮಾ ಹೋಗಿದ್ದೇವೆ. ಮತ್ತು ರಾಜ್ಬೀರ್ ಶೆಟ್ಟಿ ಅವ್ರದ್ದೊಂದು ಸಿನಿಮಾ, ಅವ್ರ ತಂಡದಲ್ಲಿ ಇಬ್ಬರು ರಾಜೇಶ್ ಕೊಳಕೆ ಅಂತ ಇಬ್ಬರು ಇದ್ದಾರೆ. ಅವರ ಊರಲ್ಲಿ ನಮ್ಮದು ನಾಟಕ ಆಯಿತು. ಅಲ್ಲಿ ಅವ್ರು ನೋಡಿ ರಾಜ್ಬೀರ್ ಶೆಟ್ಟಿಗೆ ಬಂದು ಹೇಳಿದರು, ಅದರಲ್ಲಿ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಅವರು ಆ್ಯಡ್ ಎಲ್ಲ ಮಾಡ್ತಿದ್ರು. ಹಾಗೆ ನಮ್ಮ ಕಲಾವಿದರನ್ನು ಇಬ್ಬರನ್ನು ಅವರು ಚಾಯ್ಸ್ ಮಾಡಿ ಒಂದು ಆ್ಯಡ್ ಮಾಡಿದರು. ನೆಕ್ಸ್ಟ್ ಅವ್ರನ್ನ ತುಳು ಸಿನಿಮಾ ಮಾಡ್ತೇನೆ ಅಂತ ಆಯಿತು. ಅದಕ್ಕೆಲ್ಲರನ್ನು ಆಡಿಷನ್ ಮಾಡಿದರು. ನನಗೆ ರೋಲ್ ಇರಲಿಲ್ಲ ಅದರಲ್ಲಿ, ನನ್ನ ಪ್ರಕಾಶ್ ನನಗೆ ಸಿಕ್ಕಿತ್ತು. ಅವ್ರ ಜೊತೆ ನಾನು ಯಾವಾಗಲೂ ಅವರು ಬ್ಯಾಕ್ ಸೀಟಲ್ಲಿ ನಾನೇ ಇದ್ದದ್ದು, ಎಲ್ಲಿ ಹೋಗಬೇಕಾದ್ರೂ ಸಹ. ಅವರಿಗೆ ಫಸ್ಟ್ ಸಿನಿಮಾ ಅದು, ಅಲ್ಲಿ ಹೋಗ್ತಾಯಿದ್ದೆ. ನನಗೂ ಒಂದು ಚಾನ್ಸ್ ಸಿಕ್ಕಿದ್ರೆ ಒಳ್ಳೆಯಿತ್ತು. ಅಂದರೆ ರಾಜ್ಬೀರ್ ಶೆಟ್ಟಿ ಅವರ ಕೆಲಸ ನೋಡಬೇಕಾದ್ರೆ, ಅವ್ರ ಟೀಮ್ ನೋಡಬೇಕಾದ್ರೆ ತುಂಬ ಆಸಕ್ತಿ ಇತ್ತು. ಸಣ್ಣ ಆಸೆ ನನಗೆ ಏನಾದರೂ ಈಗ. ಆದರೆ ನನ್ನ ಫಿಸಿಕಿಗೆ ಅವರು ಹೇಳ್ತಿದ್ರು, ಅವರಿಗೆ ಅದು ಆ ಕ್ಯಾರೆಕ್ಟರ್ ಮ್ಯಾಚ್ ಆಗೋದಿಲ್ಲ. ಆದರೆ ನಾವು ಹುಡುಕ್ತಾ ಇದ್ದೀವಿ, ಸಿಕ್ಕಿದರೆ ಖಂಡಿತವಾಗಿ ಮಾಡಬೇಕು. ಆದರೆ ಇವರಿಗೆ ಆಗೋದಿಲ್ಲ ಅಂತ ನಾನು ಅಷ್ಟು ಇದಾಗಿದ್ದೆ. ಒಂದು ದಿವಸ ಹೇಳಿದರು, ಪ್ರಕಾಶನ ಹೇಳಿದರು, ಅಲ್ಲ ಒಮ್ಮೆ ಆಡಿಷನ್ ಮಾಡಿ, ಅವನು ಚೆನ್ನಾಗಿ ಮಾಡ್ತಾನೆ, ಒಮ್ಮೆ ಆಡಿಷನ್ ಮಾಡಿ, ಬೇಡ ಅಂದರೆ ಬೇಡ ಅಂತ. ಆಗಲೂ ಅವ್ರು ಹೇಳಿದರು, ಇಲ್ಲ ಅದು ಇದಕ್ಕೆ ಕ್ಯಾರೆಕ್ಟ್ರಿಗೆ ಸೂಟ್ ಆಗೋದಿಲ್ಲ, ಆದರೂ ಒಮ್ಮೆ ಮಾಡಿ ಅಂತ ಹೇಳಿದರು. ನಾನು ಮಾಡಿದೆ. ಮಾಡಬೇಕಾದ್ರೆ ಅವ್ರು ಹೇಳಿದರು, ಓಕೆ ಇದು ಈ ಥರ ಅಲ್ಲ, ನನಗೆ ಬೇರೆ ರೀತಿ ಬೇಕು ಅಂತ. ಆದರೆ ಬಿಡಲಿಲ್ಲ ಅವರು, ಪುನಃ ಮಾಡಿಸಿದರು. ಪುನಃ ಮಾಡಿಸಿ ನನಗೆ ಸಿಕ್ಕಿದರೆ ಸಾಕು ಅನ್ನೋ ಇದರಿಂದ, ಮೈಂಡಿಂದ ಈ ರಾಜ್ಬೀರ್ ಶೆಟ್ಟಿ ಅವರು ಬಿಡ್ತಾ ಇಲ್ಲಲ್ಲ ನನ್ನನ್ನು ಅಂತ. ನನಗೆ ಬೇಡ ಮಾರಿ, ಈ ಕ್ಯಾರೆಕ್ಟರ್ ಬೇಡ ನನಗೆ, ಒಮ್ಮೆ ಬಿಟ್ಬಿಡಿ ನನ್ನನ್ನು, ಆ ಥರ ಆಯಿತು ನನಗೆ. ಅವ್ರು ಬಿಡೋದಿಲ್ಲ, ನಾಳೆ ಬನ್ನಿ ಅಂತ ಹೇಳ್ತಾರೆ, ಹೋಗ್ತೇನೆ. ಮತ್ತೆ ನನಗೆ ಈ ಮಂಗಳೂರಿಗೆ ಬರೋದು ಬೇಡ ಅಂತಾಯಿತು. ಆದರೆ ಅವ್ರು ಪುನಃ ಕಾಲ್ ಮಾಡ್ತಾರೆ, ಎಲ್ಲಿದ್ದೀರಾ ಬನ್ನಿ ಅಂತ. ನಮ್ಮ ವಿಜಯ್ ಕುಮಾರ್ ಕೊಡೇಲ್ಬೇಲ್ ಅವರ ಮನೆಯಲ್ಲಿ ನಮ್ಮದು ವರ್ಕ್ಶಾಪ್ ನಡೀತಿದ್ದು. ಒಂದು ದಿವಸ ನಾನು ಮಾಡಿದೆ. ನನಗೆ ಹೇಗಾಯ್ತು ಅಂದರೆ, ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ, ಎಲ್ಲಿದ್ಯಾ? ನನಗೆ ಈಗ ಸಿಗು, ಗಾಡಿ ತಗೊಂಡು ಬಾ, ನಾನು ಹೋಗೋದು ಇಲ್ಲಿಂದ, ನನಗೆ ಈ ಸಾಹಸ ಸಾಕಿಲ್ಲಿದ್ದು. ಅವ್ರು ಎಷ್ಟು ಮಾಡಿದ್ರು ಸಹ ಅವ್ರು ಬಿಡೋದಿಲ್ಲ.
ಕೋಪದ ನಾನು ಡೈಲಾಗ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೊರಗೆ ಬರ್ತೀನಿ, ಆಗ ಯಾರೋ ಒಬ್ಬ ಒಳಗೆ ಹೋಗ್ತಾನೆ. ಅಲ್ಲಿ ಒಂದು 10-15 ಜನ ಇದ್ದಾರೆ, ಎಲ್ಲರೂ ನನ್ನ ಡೈಲಾಗನ್ನೇ ಬೊಬ್ಬೆ ಹಾಕಿ ಹೇಳ್ತಾ ಇದ್ದಾರೆ ಒಳಗೆ. ಎಲ್ಲರೂ ಅದೇ ಕ್ಯಾರೆಕ್ಟರ್, ಆ ಪಾತ್ರಕ್ಕೆ ಬಂದದ್ದು. ನನಗೆ ಟೆನ್ಷನ್ ಇತ್ತು. ಎಲ್ಲರೂ ಇದ್ದಕ್ಕ ನನ್ನಿಂದ ಸೂಪರಾಗಿದ್ದಾರೆ ಎಲ್ಲರೂ, ನಾನು ಒಬ್ಬನೇ ಅಲ್ಲಿ. ನಾನು ಆಯಿತು, ಇದು ಲಾಸ್ಟ್ ನಂದು. ಪ್ರಾಕ್ಟೀಸ್ ಮಾಡಲಿಲ್ಲ, ಹೊರಗೆ ಬಂದು ಶಾಮಿಲ್ ಹತ್ರ ಹೇಳಿದೆ, ಆಯಿತು ನಾನು ಬರ್ತೇನೆ ಒಳಗೆ ಅಂತ. ಹೋಗಿ ಕೋಪದಲ್ಲಿ ನಂಗೆ ಬೇಡ, ಇದು ಸೀನೇ ಬೇಡ, ಸಿನಿಮಾನೇ ಬೇಡ, ಇದು ಈ ಮನುಷ್ಯ ಬಿಡೋದಿಲ್ಲ ಅಂತ ನಾನು ಕೋಪದಲ್ಲಿ ಮಾಡಿದೆ. ಅಂದರೆ ಫುಲ್ ಅವ್ರು ಹೇಳಿದರು ನನಗೆ ಇದು ಬೇಕಾದ್ದು ಅಂತ. ಅಲ್ಲಿಗೆ ನಾನು ಸೆಲೆಕ್ಟ್ ಆದೆ. ನನಗೆ ಟೆನ್ಷನ್ ಆಯಿತು, ನಂಗೆ ಬೇಡ, ನಾನು ಒಮ್ಮೆ ಬಿಟ್ಬಿಡಿ ಅಂದರೆ ಅಲ್ಲಿ ಸೆಲೆಕ್ಟ್ ಆದೆ ನಾನು. ಅವ್ರು ಹೇಳಿದರು ಈ ಪಾತ್ರಕ್ಕೆ ನೀವು ಸೂಟ್ ಆಗೋದಿಲ್ಲ, ಆದರೆ ನಿಮ್ಮ ಅಭಿನಯ ಮತ್ತು ಇದಕ್ಕೆ ಇದಾಗ್ತಾ ಉಂಟು, ನೀವು ಮಾಡ್ತಾಯಿದ್ದೀರಾ, ನಾನು ಎಷ್ಟು ಜನರನ್ನು ನೋಡಿದ್ದೀನಿ, ನೀವು ಓಕೆ ನನಗೆ ಅಂತ. ಅಲ್ಲಿ ಹೇಳಲಿಲ್ಲ ಅವರು. ನಾನು ಅಲ್ಲಿ ಕೋಪದಲ್ಲಿ ಮಾಡಿ ಬಂದೆ. ಫ್ರೆಂಡಿಗೆ ಹೇಳಿದೆ ಬಾ ಹೋಗೋಣ ನಾವು ಅಂತ. ಹೋದಂತರ ಕಾಲ್ ಬಂತು ನನಗೆ, ಯಾರ ಹತ್ರ ಹೇಳಿಕ್ಕೆ ಹೋಗಬೇಡಿ ಅಂತ. ನನ್ನ ಫ್ರೆಂಡ್ ಒಬ್ಬರು ಅವರು ರಾಜೇಶ್ ಕೊಳಕ್ಕೆ ಅವ್ರು ಕಾಲ್ ಮಾಡಿದ್ರು, ಯಾರ ಹತ್ರ ಹೇಳಿಕ್ಕೆ ಹೋಗಬೇಡಿ, ಆ ಪಾತ್ರ ನಿಮಗೆ ಅಂತ. ಖುಷಿ ಏನು ಮಾಡಬೇಕಂತ ಗೊತ್ತಿಲ್ಲ. ಒಮ್ಮೆ ಅಲ್ಲಿಂದ ಓಡಿ ಬಂದಿದೆ, ನನಗೆ ಇದು ಸಾಹಸ ಬೇಡ ಅಂತ. ಪುನಃ ಅವರು ಫಸ್ಟ್ ಸಿನಿಮಾ ನನಗೆ ಖುಷಿ ಆಯಿತು, ಕನ್ನಡದಲ್ಲಿ ತುಳು, ಆದರೆ ಒಳ್ಳೆ ಪಾತ್ರ, ರಂಗ್ ಸಿನಿಮಾ ಅಂತ ನಾನು ಮಾಡಿದ್ದೆ. ಅದರಿಂದ ಸ್ವಲ್ಪ ಜಾಸ್ತಿ ಇರುವಂಥ ಪಾತ್ರ, ಒಂದು ಒಳ್ಳೆ ಪಾತ್ರ ಅದು. ಆದರೆ ಆ ಸಿನಿಮಾ ಆಗಲಿಲ್ಲ. ತುಳುವಲ್ಲಿ ಒಂದು ಒಳ್ಳೆ ಸಿನಿಮಾ ಆಗುವಂಥ ಎಲ್ಲ ಚಾನ್ಸಸ್ ಇತ್ತದು, ಆ ಸಿನಿಮಾ ಆಗಲಿಲ್ಲ. ಅದ್ರ ನಂತರ ಅವರು ಹೇಳಿದರು JP ಆ ಸಿನಿಮಾ ಮಾಡಲಿಕ್ಕೆ ಆಗ್ತಾಯಿಲ್ಲ ನಮಗೆ ಈಗ, ಅದಕ್ಕೆ ನಾವೊಂದು ಕನ್ನಡ ಸಿನಿಮಾ ಮಾಡ್ತಿದ್ದೀವಿ ಈಗ ಒಂದು, ಅದರಲ್ಲಿ ಪಾತ್ರ ಇಲ್ಲ ನಿಮಗೆ, ಅದರಲ್ಲಿ ಯಾವೆಲ್ಲ ಕಲಾವಿದಿರೋದು ಅವರಿಗೆಲ್ಲ ಒಂದು ಸಣ್ಣ ಸಣ್ಣ ಪಾತ್ರ ಕೊಡ್ತಾಯಿದ್ದೀನಿ. ಅದಕ್ಕೆ ನಿಮ್ಮನ್ನು ತುಂಬ ಕರೆದು ವರ್ಕ್ಶಾಪ್ ಎಲ್ಲ ಮಾಡಿಸಿ, ಅದಕ್ಕೆ ಒಂದು ಸಣ್ಣ ಪಾತ್ರ ಕೊಡ್ತೀನಿ. ಅದೇ ಒಂದು ಮೊಟ್ಟೆಯ ಕಥೆಯ ಒಂದು ಮಾರ್ಕ್ ಕೇಳಲಿಕ್ಕೆ ಬರೋದು, ಕನ್ನಡದಲ್ಲಿ ಜಾಸ್ತಿ ಕೊಡಿ ಅಂತ. ಅದೇ ಕನ್ನಡದಲ್ಲಿ ನಿಮಗೆ ಮತ್ತು ಮಾತೃಭಾಷೆ ಅಂತ ಹೇಳ್ತಾರಲ್ಲ, ಅದೊಂದು ಸೀನ್, ಅದರಲ್ಲಿ ಫಸ್ಟ್ ಬಂದೆ. ಅದರಲ್ಲಿ ಜನರಿಗೆ ಪರಿಚಯ ಸಿಗೋದಿಲ್ಲ, ಅಂದರೆ ಅಲ್ಲಿ ಆ ಥರ ಮಾಡಿದ್ದೇನೆ. ಎಲ್ಲ ಕ್ಲೀನ್ ಶೇವ್ ಎಲ್ಲ ಮಾಡಿ ಹೊರಗೆ ಬಂದಾಗ ನಾನು ಆ ಸಿನಿಮಾದಲ್ಲಿ ಇದ್ದೀನಂತ ಯಾರಿಗೂ ಗೊತ್ತಾಗೋದಿಲ್ಲ. ಅದೆಲ್ಲ ನಾನು ಅದೇ ಥರ ಆಗ್ತಾ ಹೋಯಿತು. ಅಂದರೆ ಮಜಾ ಭಾರತಲ್ಲಿ ಮಾಡಿದ ಸಹ ಯಾರಿಗೂ ಪರಿಚಯ ಸಿಗೋದಿಲ್ಲ. ಸಿನಿಮಾ ಮಾಡಿದ್ದೆ ಅಂದರೆ ಗರುಡ ಗಮನದಲ್ಲಿ ನನಗೆ ಒಂದು ಒಳ್ಳೆ ಪಾತ್ರ ಸಿಕ್ಕಿತ್ತು. ಅಂದರೆ ನನ್ನ ಇದಕ್ಕೆ ನನಗೆ ಅದೊಂದು ಒಳ್ಳೆ ಪಾತ್ರ ಅಂತ ಆಯಿತು. ಇಲ್ಲೇ ಶೂಟು ಮಾಡಿದ್ದು ನನ್ನ ಪಾತ್ರನ. ಅದರಲ್ಲೂ ಕೂಡ ಅಂದರೆ ಅದೇ ನಾನು ಅವರು ಸಿನಿಮಾದಲ್ಲಿ 3 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೇನೆ. ರಾಜಬಿ ಶೆಟ್ಟಿ ಅವ್ರದ್ದು ಒಂದು ಮೊಟ್ಟೆ ಕತೆ, ಗರುಡ ಗಮನ, ಈಗ ಸ್ವಾತಿ ಮುತ್ತು ರಿಲೀಸ್ ಆಗಬೇಕಷ್ಟೇ, ಅದರಲ್ಲೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಅದೇ ಅದರಿಂದ ಆಗಿ ಮೇ ಬಿ ನನಗೆ ಈಗ ಸಪ್ತಸಾಗರದಲ್ಲಿ ಒಂದು ABCD ಅನ್ನೋವಂಥ ಒಂದು ಏನಾದರೂ ಗೊತ್ತಿದ್ದರೆ ಅದು ಇಲ್ಲಿಂದನೇ ಕಲ್ತಿದ್ದು ನಾನು. ಇದ್ರೆ ನಂಗೆ ಗೊತ್ತಿಲ್ಲ, ರಂಗಭೂಮಿಯಿಂದ ಬಂದವನು. ಅದೇ ಎಸ್, ಈಗ ನಿಮ್ಮ ಪಾತ್ರ ಈ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ಜೊತೆಗೆ ಹಾಗೆಯೇ ರುಕ್ಮಿಣಿಯವರ ಜೊತೆಗೆ ಇರ್ತದೆ. ಅವರ ಜೊತೆಗೆ ನಟನೆ ಮಾಡಿದ ಅನುಭವ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಅಂದರೆ ರಕ್ಷಿತ್ ಸರ್ ಅಂದರೆ ಅವರು ಜಾಸ್ತಿ ಏನು ಮಾತಾಡಲ್ಲ, ಅವರು ಎಲ್ಲರ ಜೊತೆ ಒಂದೇ ರೀತಿ ಇರ್ತಾರೆ. ಹೇಮಂತ್ ಸರ್ ಮತ್ತು ಅವರ ಕ್ಲೋಸ್ ಯಾರಿದ್ದಾರೆ ಅವ್ರ ಜೊತೆ ಜಾಸ್ತಿ ಮಾತಾಡ್ತಾರೆ. ಮತ್ತು ನಮ್ಮ ಜೊತೆ ನಾವು ಸೆಟ್ಟಲ್ಲಿ ತುಳುವೆ ಮಾತಾಡ್ತಿದ್ದೆವು. ಬರ್ತಾರೆ ಕಾಂಡೆ ಆಂಡೆ ಮನಸ್ಸು ಅಷ್ಟೇ. ಮತ್ತು ಅವರು ಮಾತಾಡೋದು ಬೆಳಿಗ್ಗೆ ನಾಳೆ ಹೋಗಬೇಕಾದ್ರೆ ಇಲ್ಲ, ಅವರ ಆ ಥರನೇ ಇರೋದು. ಅಂದರೆ ಒಂಥರ ಮಗುವಿನ ಥರ ಇರ್ತಾರೆ ಅವರು. ಅವ್ರನ್ನ ನೋಡಬೇಕಾದ್ರೆ ನಮ್ಮ ತುಂಬ ಫ್ರೆಂಡ್ಸಿಗೆ ಅಂದರೆ ಹುಡುಗಿರಿಗೆ ತುಂಬ ಇಷ್ಟ. ರಕ್ಷಿತ್ ಅಂದರೆ ರಕ್ಷಿತ್ ಅಂತ. ಏನು ಮಾರಿ ಇವರು ಈ ಥರ ಮಾಡ್ತಾರೆ ಅಂದರೆ ಇಷ್ಟ ಆಗ್ತದೆ ನಮಗೆ ಸಹ. ಬೇರೆ ಹೀರೋನವರು ಅದು ಹುಡುಗಿರಿಗೆ ರಕ್ಷಿತ್ ಅಂದರೆ ನನ್ನ ಕ್ಲೋಸಲ್ಲೇ ಇದ್ದಾರೆ ತುಂಬ ಜನ, ಸಾಯ್ತಾರೆ ಅಂದರೆ ರಕ್ಷಿತ್ ಅಂತ. ನಾನು ಸೆಟ್ಟಿಗೆ ಹೋದ ನಂತರ ನನಗೂ ಅದಾಯಿತು, ಅಯ್ಯೋ ಹುಡುಗಿರು ಇಷ್ಟ ಮಾಡೋದ್ರಲ್ಲಿ ತಪ್ಪೇ ಇಲ್ಲ, ನನಗೆ ಅಷ್ಟು ಇಷ್ಟ ಆಗ್ತದೆ ಅವ್ರ ನಗು, ಅವ್ರು ಮಾತಾಡೋ ಶೈಲು ತುಂಬ ಬೇರೆ. ಕನ್ನಡಕ್ಕೊಂದು ಆಸ್ತಿ ಅವರು. ರುಕ್ಮಿಣಿಯವರಂತೂ ತುಂಬ ಒಂದು ಒಳ್ಳೆ ಮನಸ್ಸಿರೋಂಥ ಒಬ್ಬರು ಕಲಾವಿದೆ. ಅವರು ತುಂಬ ಎತ್ತರಕ್ಕೆ ಹೋಗ್ತಾರೆ. ಅವರ ಹಾರ್ಡ್ ವರ್ಕ್ ಆಗಲಿ ತುಂಬ ಕಲ್ತಿದ್ದೀನಿ. ಒಂದು ಹೀರೋಯಿನ್ ಅಂದರೆ ನಮಗೆ ಬಾಯಿ ಬಿಟ್ಟರೆ ಇಂಗ್ಲೀಷು, ನಮಗೆ ಆ ಥರ ಎಲ್ಲ ಆಗೋದಿಲ್ಲ ನನಗೆ. ಅಂದರೆ ನಾನು ತುಳುವಿಂದ ಕನ್ನಡಕ್ಕೆ ಹೋಗಿ ಕಷ್ಟ ಕೆಲಸ ಮಾಡೋದು. ಅಂದರೆ ಸುತ್ತ ನಾವು ತುಳುವಿನವರೇ ಜೊತೆನೇ ಕೆಲಸ ಮಾಡ್ತಿರೋದು. ಅಲ್ಲಿ ಹೋಗಿ ಎಲ್ಲರ ಜೊತೆ ಕನ್ನಡ ಮಾತಾಡಬೇಕು. ಅದು ಅಲ್ಲಿ ನನಗೆ ಸೆಟ್ಟಲ್ಲಿ ತುಳುವಲ್ಲಿ ಮಾತಾಡಲಿಕ್ಕೆ ಒಬ್ಬರು ಗುಂಡು ಶೆಟ್ಟಿ ಅಂತ ಇದ್ದರು, ಅವ್ರು ಇರ್ತಿದ್ದು. ಮತ್ತು ರಕ್ಷಿತ್ ಸರ್ ಜೊತೆ ಮಾತಾಡ್ತಿದ್ದೆ, ಮತ್ತೆಲ್ಲ ಕನ್ನಡದಲ್ಲಿ. ಇನ್ನೂ ಹೀರೋಯಿನ್ ಬರ್ತಾರೆ, ಅವ್ರ ಜೊತೆ ಇದೆ ಅಂದರೆ ಹೀರೋಯಿನ್ ಸಹ ನಮ್ಗೆ ಗೊತ್ತಿದೆ, ಅವರು ಬಂದರೆ ಇಂಗ್ಲೀಷಲ್ಲಿ ಮಾತಾಡೋದು. ಆದರೆ ಫುಲ್ಲು ವಿರುದ್ಧ ಇವರು. ಒಂದು ಅಪ್ಪಟ ಪ್ರತಿಭೆ. ಕನ್ನಡಕ್ಕೊಂದು ಎಷ್ಟೋ ವರ್ಷಕ್ಕೊಂದು ಕಲಾವಿದರು ಬರ್ತಾರಂತಲ್ಲ, ಎಷ್ಟೋ ವರ್ಷಕ್ಕೊಂದು ಒಬ್ಬರು ಹುಡ್ತಾರೆ ಅಂತ. ಅದೇ ಥರ ರುಕ್ಮಿಣಿ ವಸಂತ್ ಅಷ್ಟೇ ಒಳ್ಳೆ ಮನಸ್ಸಿರೋಂಥ ಒಂದು ಕಲಾವಿದ. ಅದಕ್ಕೋಸ್ಕರ ನನಗೆ ಅಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಏನು ಇದಾಗಲಿಲ್ಲ.
ನನ್ನ ತುಂಬ ವರ್ಷದ ಪರಿಚಯ ಇದ್ದರ ಥರ ಇದ್ದೆ ನಾನು ಅಲ್ಲಿ. ಓಮ್ನಿ ಫೀಲ್ ತುಂಬ ಒಳ್ಳೆ ಇದು ಕಲಾವಿದರು ಅವರು. ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಏನು ದೊಡ್ಡ ದೊಡ್ಡ ಸಿನಿಮಾದಲ್ಲೆಲ್ಲ ಅವಕಾಶ ಸಿಗ್ತಾ ಇದೆ, ಇನ್ನೂ ಸಿಗಲಿ ಅವರಿಗೆ. ಮನಸ್ಫೂರ್ತಿಯಾಗಿ ನಾನು ಹಾರೈಸ್ತಿದ್ದೇನೆ ಅವ್ರಿಗೆ ಒಳ್ಳೊಳ್ಳೆ ಸಿನಿಮಾ ಸಿಗಬೇಕು. ಹಾಗೆಯೇ ಸಪ್ತ ಸಾಗರದಾಚೆ ನೋಡುವಾಗ ನಿಮ್ಮ ಪಾತ್ರ ಅದು ರಿವೀಲ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಯಾವ ಥರದ ಪಾತ್ರ ಇದು. ಸಿನಿಮಾ ಯಾರು ನೋಡಲಿಕ್ಕಿದ್ದಾರೆ ಅವ್ರು ನೋಡಲಿ, ಬಟ್ ಅಲ್ಲಿರುವಂಥ ಪಾತ್ರಕ್ಕೆ ರಕ್ಷಿತ್ ಶೆಟ್ಟಿ ಜೊತೆಗೇ ನಿಮಗೊಂದು ಅಷ್ಟು ಪಾತ್ರ ಇದೆ. ಅಲ್ಲಿ ತಾವು ಒಂದು ಕಡೆ ಒಂದು ಗುಡ್ಡದಿಂದ ಕೆಳಗಡೆ ಜಾರಿ ಬೀಳುವಂಥ ಸನ್ನಿವೇಶ ಇದೆ. ನನಗೆ ಅಲ್ಲಿ ಆಯಿತು, ಅದು ರಿಯಲಿಸ್ಟಿಕ್ ಆಗಿ ತೆಗೆದಿದ್ದಾರೆ, ಯಾವ ಥರ ಇದೆ ಅಂತ. ಹೇಗಿತ್ತು ಅನುಭವ? ಅದೇ ಒಂದು 3-4 ಸಲ ಬಿದ್ದಿದ್ದೀನಿ. ಎಲ್ಲ ಬೆಡ್ಡೆಲ್ಲ ಹಾಕಿದ್ರು, ಅದು ಪ್ರಾಬ್ಲಮ್ ಇಲ್ಲ. ಆದರೆ ಕಷ್ಟ ಅಂತ ಆಗಲಿಲ್ಲ. ಅದು ನನಗೆ ಅಂಥದ್ದೆಲ್ಲ ಸಿಗಬೇಕು ಅಂತ ನನಗೂ ಆಸೆ. ಆಗ ನಾನು ಹಿಂದೆ ಹೇಳ್ತಾಯಿದ್ರು ರಕ್ಷಿತ್ ಸರ್, ಹೇಗಾಯ್ತು ಬಿದ್ದದ್ದು ಅಂತ. ನಾನು ಹೇಳಿದೆ, ಅದು ಬೆಡ್ಡು ಈ ಥರ ಇರ್ತದಲ್ಲ, ಫೈಟಿಗೆಲ್ಲ ನಾನು ಮಾಡಲಿಲ್ಲಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲಲ್ಲ ಫೈಟಿಗೆ ಬೇರೆ ಬೇರೆ ಬೆಡ್ಡೆಲ್ಲ ಇದೆ, ಅಲ್ಲಿ ನೆಲಕ್ಕೆ ಬಿದ್ದಷ್ಟೇ ನೋವಾಗ್ತದೆ. ನಂತರ ನಾನು ಸಿನಿಮಾ ನೋಡಿದ ನಂತರ ಇವರು ನಾನು ಅಲ್ಲಿಂದ ಮಾತ್ರ ಬಿದ್ದದ್ದು, ಇವರು ಎಲ್ಲೆಲ್ಲಿಂದ ಬಿದ್ದಿದ್ದಾರೆ ಅಂತ ಎಲ್ಲ ಅವ್ರದ್ದು ಒಳ್ಳೆ. ಅಂದರೆ ಹೇಮಂತ್ ಸರಿಗೆ ಹೇಗಂದರೆ ಏನೂ ಆಗ್ಬಾರ್ದು ಕಲಾವಿದರಿಗೆ, ಆರ್ಟಿಸ್ಟಿಗೆ ಏನಾಗಬಾರ್ದು. ಆರ್ಟಿಸ್ಟ್ ಅಂತಲ್ಲ ಅವರು, ಜೂನಿಯರ್ಸಿಗೆ ಸಮೇತ ಅಷ್ಟೇ ಇದು ಕೊಡ್ತಾರೆ. ಒಮ್ಮೆ ಬೈದು ಬೊಬ್ಬೆ ಆಗ್ತಾರೆ, ಏನೇನೋ ಇದು ಮಾಡ್ತಾರೆ, ರಂಪಾಟ ಮಾಡ್ತಾರೆ. ಆದರೆ ಅಷ್ಟೇ ನೆಕ್ಸ್ಟ್ ಇದು ಹೋಗಿ ಅವ್ರು ಸಾರಿ ಕೇಳಿ ತುಂಬ ಚೆನ್ನಾಗಿ ಮಾತಾಡಿ ಅವ್ರು ಬರ್ತಾರೆ. ಅದೇ ಹೇಮಂತಿಗೆ ಅಲ್ಲೆಲ್ಲ ಬೇಕಿತ್ತು. ಅಂದರೆ ಓಕೆ ಅಲ್ಲ ಜೆ ಪಿ ನಿಮಗೆ ಮಾಡ್ಬೋದಲ್ಲ, ಹಾಂ ಮಾಡ್ತೀನಿ ಸರ್. ಅಷ್ಟೇ ಸೇಫ್ಟಿಯಾಗಿ ನನ್ನೆಲ್ಲ ಫೈಟ್ ಮಾಸ್ಟರ್ ಎಲ್ಲ ಇದ್ದರು. ನನಗೂ ಒಂದು ಖುಷಿ ಆಯ್ತು, ನಾನು ನೋಡಿದಲ್ಲ ಅದರಲ್ಲಿ. ನನಗೆ ಒಬ್ಬರು ಡ್ಯೂಪು ಕೂಡ ಇದ್ದರು, ಅದು ಆಗದಿದ್ದರೆ ಅವ್ರು ಮಾಡಲಿಕ್ಕೆ ಅಂತ. ಅವರು ಮಾಡಿದ್ದಾರೆ, ನಾನು ಮಾಡಿದ್ದೇನೆ, ಎರಡು. ಅದು ಗೊತ್ತಾಗೋದಿಲ್ಲ ಅದರಲ್ಲಿ ಅಷ್ಟೇ. ಈಗ ಈ ವಿಶೇಷ ಒಂದು ಸಿನಿಮಾದಲ್ಲಿ ನಿಮಗೆ ಪಾತ್ರ ಸಿಗಲಿಕ್ಕೆ ಮುಖ್ಯ ಕಾರಣರಾದಂತಹ ರಾಜ್ ಬಿ ಶೆಟ್ಟಿ ಅವರು, ಹಾಗೆಯೇ ಅವಕಾಶ ನೀಡಿದಂತಹ ನಿರ್ದೇಶಕರಿಗೆ ನಿಮ್ಮ ಮನಸ್ಸಿನ ಮಾತುಗಳು. ಫಸ್ಟ್ ಆಫ್ ಆಲ್ ನನಗೆ ಈ ಇಂಟರ್ವ್ಯೂಸ್ ಎಲ್ಲ ನನಗೆ ಅಷ್ಟು ಗೊತ್ತಿಲ್ಲ ಮಾತಾಡಲಿಕ್ಕೆ. ಅದು ಅಲ್ಲದೆ ನನಗೆ ಕನ್ನಡದಲ್ಲಿ ಮಾತಾಡ್ತಿದ್ದೆ, ನಾನು ತುಳುವಲ್ಲಿ ಮಾತ್ರ ನಾನು ಇಷ್ಟವರೆಗೆ ಇಂಟರ್ವ್ಯೂ ಎಲ್ಲ ಕೊಟ್ಟದ್ದು. ಯಾಕೆ ನಾನು ಕರೆದಾಗ ಸಹ ನಾನು ಹೋಗೋದಿಲ್ಲ ಅಂದರೆ, ನಾನೊಂದು ಸಿನಿಮಾ ಮಾಡಿದ್ದೆ ತುಳುವಲ್ಲಿ. ಆ ಸಿನಿಮಾದಲ್ಲಿ ಸಹ ಇಂಟರ್ವ್ಯೂ ಕರಿಬೇಕಾದ್ರೆ ನಂಗೆ ಮಾತಾಡಲಿಕ್ಕೆ ಬರೋದಿಲ್ಲ, ಅದು ಕರೆಕ್ಟಾಗಿಲ್ಲ. ನಾನು ನೀವೇನು ಆನ್ಸರ್ ಕೇಳಿರುತ್ತೆ, ನಾನು ಎಲ್ಲಿಗೋ ಹೋಗಿ ಮುಟ್ಟಿರ್ತೀನಿ. ಅದು ಇನ್ನೂ ತುಳುವಲ್ಲಿ ಆದರೆ ಎಲ್ಲೆಲ್ಲೂ ಹೋಗ್ತೀನಿ ನಾನು. ಹಾಗೆ ನಿನ್ನೆ ಹೇಮಂತ್ ಸರ್ ಕಾಲ್ ಮಾಡಬೇಕಾದ್ರೆ ಸಹ ನಾನು ಹೇಳಿದೆ, ಸರ್ ನನಗೆ ಏನೋ ಹೇಳ್ಬೇಕು ನಿಮಗೆ, ಆದರೆ ನಂಗೆ ಗೊತ್ತಿಲ್ಲ ಏನು ಹೇಳ್ಬೇಕು ಅಂತ. ಮತ್ತು ರಾಸರಿಗೆ ಕಾಲ್ ಮಾಡಿ ನನಗೆ ಅವಕಾಶ ಲಗ್ಗೆ ದಿಲೇ ಫೋನ್ ಆ ಥರ ಅವರು ಇದಿಲ್ಲ, ಯಾವ್ಯಾವ ಇರ್ನ ಇಲ್ಲಪ್ಪ, ಅವರು ಬೇರೆಯೇ. ನನಗೀಗ ನಾನು ಏನು ಮಾತಾಡಿದ್ದೀನಿ ನಾವು ರಾಜ್ ಸರ್ ನೋಡಿ ಏನು ಹೇಳ್ಬೋದು ಇದಕ್ಕೆ, ಆ ಥರ ಆಗ್ತಾ ಇರ್ತದೆ ಮನಸ್ಸಲ್ಲಿ. ನಂಗೆ ಗೊತ್ತಿಲ್ಲ, ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಇದೇ ಥರ ಒಂದು ಅವರೆಲ್ಲ ಎಲ್ಲ ಇದೆ ನನಗೆ. ಅವರು ಏನು ಹೇಳೋದು ಹೆಚ್ಚಂದರೆ ನನಗೆ ಥ್ಯಾಂಕ್ ಯು ಸರ್, ನನಗಿಂತ ಅವಕಾಶ ಕೊಟ್ಟದಾಗೆ ಅದನ್ನು ಹೇಳ್ತೀನಿ. ಮನಸ್ಸಲ್ಲಿ ಅದಲ್ಲ, ಏನೋ ತುಂಬ ಹೇಳಬೇಕು ಅವರಿಗೆ. ಯಾಕಂದರೆ ನನ್ನಂಥ ಒಂದು ಕಲಾವಿದನ, ನಾನು ತುಮಿನಾಡು ಅಂತ ಒಂದು ಊರಲ್ಲಿದ್ದೆ, ಪೇಂಟರ್ ಆಗಿದ್ದೆ. ಪೇಂಟರ್ ಆಗಿಂದ ಅಲ್ಲಿಂದ ನನಗೆ ಕನಸು ಒಂದು ಡ್ರಾಮಾ ಬರೆದ್ರೆ ಸಾಕು ಅಂತ ನಂದು. ನಮ್ಮ ಮಂಗಳೂರಲ್ಲಿ ದೊಡ್ಡ ಟೌನ್ ಹಾಲ್ ಅಂತ ಇದೆ, ಆ ಟೌನ್ ಹಾಲ್ ಅಂದರೆ ಎಲ್ರಿಗೂ ಒಂದು ಆಸೆ. ಅಲ್ಲಿ ಒಂದು ಡ್ರಾಮಾ ಮಾಡಿದರೆ ಸಾಕು ಅಂತ ನನ್ನದೊಂದು ಆಸೆ ಇತ್ತು. ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೇನೆ. ಇದಕ್ಕೆಲ್ಲರೂ ತುಂಬ ಜನ ಕಾರಣ. ನಮ್ಮ ಪ್ರತಿಭೆ ಸಾಕಾಗೋದಿಲ್ಲ, ಪ್ರತಿಭೆ ತುಂಬ ಜನರ ಇದರಲ್ಲಿದೆ, ತುಂಬ ಜನರಿಗಿದೆ. ಅದಕ್ಕೆ ಸರಿಯಾದ ಟೈಮಲ್ಲಿ ಸರಿಯಾದ ಜನ ಸಿಗೋದು ಅವರಿಂದಾಗಿ. ಹೇಮಂತ್ ಸರಿಗೆ ನಾನು ಮೀಟ್ ಆಗಲಿಕ್ಕೆ ಎಲ್ಲಿಂದ ಸೇತುವೆ ಒಂದು ಬೇಕು, ಅದಕ್ಕೆ ರಾಜ್ ಬಿ ಶೆಟ್ಟಿ ಸಿಗಬೇಕಾದ್ರೆ ಇನ್ನೊಂದು ಸೇತುವೆ ಬೇಕು. ಹಾಗೆ ರಾಜೇಶ್ ಕೊಳಕ್ಕೆ ಸಿಗಬೇಕಾದ್ರೆ ನನಗೆ ಆ ಥರ ಒಬ್ಬೊಬ್ಬರು ಒಂದು ಕನೆಕ್ಷನ್ ಇದೆ. ಸುವರ್ಣ ತುಳುವಲ್ಲಿ ನನ್ನ ಫಸ್ಟ್ ಸಿನಿಮಾ, ನಾನು ಆವತ್ತೇ ನನಗೆ ವರ್ಲ್ಡ್ ಕಪ್ ಗೆದ್ದಷ್ಟು ಖುಷಿಯಾಗಿದೆ. ರಂಗ್ ಸಿನಿಮಾದಲ್ಲಿ ನಾನು ಮಾಡಿದೆ ಮಾರೆ, ಸ್ಕ್ರೀನಲ್ಲಿ ಬರ್ತೇನೆ ಅಂತ. ನಾನು ಸಪ್ತಸಾಗರ ಸಮೇತ ಅಷ್ಟು ಜನರಿಗೆ ಹೇಳಿಲ್ಲ ನಾನು ಆ ಸಿನಿಮಾದಲ್ಲಿ ರಂಗ್ ಅಂತೂ ನಾನು ಒಂದು ಎಷ್ಟು ಜನರಿಗೆ ಹೇಳಿದ್ದೇನೆ ಅಂತಿಲ್ಲ, ನಾನು ಸಿನಿಮಾದಲ್ಲಿದ್ದೆ ಅಂತ. ಈಗ ಭಯ ಇದೆ ಎಲ್ರಿಗೆ ಕಾಲ್ ಮಾಡಿ ಹೇಳ್ಬೇಕಾದ್ರೆ ಸಪ್ತಸಾಗರದಲ್ಲಿದೆ ಅಂತ, ಹೇಗಾಗಿದ್ದ ಇಲ್ವಾ, ಸರಿಯಾಗಿದ್ದ ಇಲ್ವಾ ಅಂತ. ಅದೇ ಹೇಮಂತ್ ಸರ್ ಮತ್ತು ರಾಜ್ ಬಿ ಶೆಟ್ಟಿ ಅವರು ನನಗೆ ಒಂದು ನನ್ನ ಪುಣ್ಯ. ಅಂದರೆ ಎಲ್ಲ ವಿಷಯದಲ್ಲಿ, ಅದು ಮಾತಲ್ಲಿ ಎಲ್ಲ ಮುಗಿಸೋವಂಥ ವಿಷಯ ಅಲ್ಲ ಅದು. ಹೇಮಂತ್ ಸರ್ ಕೂಡ ಹಾಗೆ, ಅವರು ಒಂದು ಮಾತು ಹೇಳ್ತಾ ಇರ್ತಾರೆ. ಡಬ್ಬಿಂಗ್ ಆಗಬೇಕಾದ್ರೆ ಒಂದು ಹೇಳಿದರು, ಸ್ಟುಡಿಯೋದವ್ರು ಕೇಳಿದರು, ಇವರು ಗೋಧಿ ಬಣ್ಣದಲ್ಲಿದ್ರಾ ಅಂತ ಕೇಳಿದರು. ಅದಕ್ಕೆ ಅವರು ನನ್ನ ಒಳಗಿಂದ ಕರೆದು, ಜೆ ಪಿ ಇವರು ಕೇಳ್ತಾ ಇದ್ದಾರೆ ಗೋಧಿ ಬಣ್ಣದಲ್ಲಿದ್ರಾ ಕವಲ್ದಾರಿಯಲ್ಲಿದ್ರಾ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದ್ದೆ, ನನ್ನ ಹಿಂದಿನ ಸಿನಿಮಾದ ಯಾವುದಲ್ಲಿ ಇರಲಿಲ್ಲ, ಆದರೆ ನಾನು ಮುಂದೆ ಯಾವುದೆಲ್ಲ ಸಿನಿಮಾ ಮಾಡ್ತೀನಿ ಅದರಲ್ಲೆಲ್ಲ ಜೆ ಪಿ ಇರ್ತಾರೆ ಅಂತ.
ಅದು ಅದು ನನಗೆ ತುಂಬ ಖುಷಿ ಆಯ್ತದೆ. ಅದನ್ನು ಹೇಳ್ಬಾರ್ದು ನಾವೇ, ಆದರೆ ನನಗೆ ಅದನ್ನು ನನ್ನ ಮಟ್ಟಿಗೆ ಅದೆಲ್ಲ ತುಂಬ ದೊಡ್ಡ ವಿಷಯ. ಈಗ ಇದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು ಇದೆಲ್ಲ ತುಂಬ ದೊಡ್ಡ ವಿಷಯ. ಅದು ನೋಡಬೇಕಾದ್ರಿಂದ ಗೊತ್ತಾಗುತ್ತೆ ನಿಮಗೆ ಅವರು ಎಷ್ಟು ದೊಡ್ಡ ವ್ಯಕ್ತಿಗಳು ಅಂತ. ಅವರು ಹೇಮಂತ್ ಆಗಲಿ, ರಾಜ್ ಬಿ ಶೆಟ್ಟಿ ಆಗ ತುಂಬ ದೊಡ್ಡ ವಿಷಯ. ರಾಜ್ ಸರ್ ಅಂತ ನನಗೆ ನನ್ನ ಲೈಫ್ ಅದು ಸರ್ವಸ್ವ ನನ್ನದೇ. ಅಂದರೆ ನನಗೆ ಏನು ಮಾಡಿದ್ದೀನಿ, ಈಗ ಏನು ಬದುಕ್ತಿದ್ದೀವಿ ಅದೆಲ್ಲ ಅದು ಒಂದು ಅವರ ಮಾರ್ಗದರ್ಶನದಲ್ಲಿ ಅವ್ರ ಜೊತೆನೇ ಎಲ್ಲ. ಈಗ ಕನ್ನಡಿಗರಿಗೆ JP ತುಮಿನಾಡು ಅವರು ಹೊಸಬ್ರು. ಸಪ್ತ ಸಾಗರದಿಂದ ಯಾರೊಬ್ಬ ಹೊಸ ಕಲಾವಿದ ಹುಟ್ಟಿದ್ದಾನೆ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾನೆ, ಆತ ಯಾರು ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಇಡೀ ಕನ್ನಡಿಗರಿಗೆ ಈ ವಿಡಿಯೋದ ಮುಖಾಂತರ ಒಂದು ಕೃತಜ್ಞತೆ ಹೇಳ್ಬೋದು. ಸಾಕಷ್ಟು ಜನ ಅಪ್ರಿಷಿಯೇಷನ್ ಕೊಟ್ಟಿರಬಹುದು ಮನಸಾರೆ ಕೂಡ, ಆದರೆ ನಿಮ್ಮ ಫೇಸ್ಬುಕ್ ಅಕೌಂಟ್ ಹೆಸರೇನು, ಇನ್ಸ್ಟಾಗ್ರಾಮ್ ಅಕೌಂಟ್ ಹೆಸರೇನು ಅವ್ರಿಗೆ ಗೊತ್ತಿಲ್ಲ. ಅಂತ ಕನ್ನಡಿಗರಿಗೆ ನಿಮ್ಮನ್ನು ಒಪ್ಪಿಕೊಂಡಂಥ ಕನ್ನಡದ ಮನಸ್ಸುಗಳಿಗೆ ಏನು ಹೇಳ್ತೀರಿ? ಏನು ಹೇಳೋದು, ತುಂಬ ಖುಷಿಯಲ್ಲಿ ಹೇಳ್ತಿದ್ದೀನಿ. ಅಂದರೆ ತುಂಬ ನನ್ನನ್ನು ಈಗ ಏನಲ್ಲ, ನಾನು ಸಿನಿಮಾ ನೋಡಿ ನನಗೆ ಯಾರೆಲ್ಲ ಮೆಸೇಜ್ ಮಾಡಿದ್ದೀರಾ, ನನಗೆ ಅದೆಲ್ಲ ನನ್ನ ಲೈಫಲ್ಲಿ ನೋಡಲಿಲ್ಲ. ನಾನು ಬರ್ತ್ಡೇ ವಿಶಸ್ ಮಾತ್ರ ನಾನು ನೋಡಿದ್ದು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ. ಈಗ ಸಿನಿಮಾ ನೋಡಿ ತುಂಬ ಜನ ಮೆಸೇಜ್ ಆಗ್ತಿದ್ದಾರೆ. ಥ್ಯಾಂಕ್ ಯು. ಇದೇ ಪ್ರೀತಿ ಇರಲಿ, ಇದೇ ರೀತಿ ಬೆಳೆಸಿ. ಆಸೆ ಇದೆ ತುಂಬ, ನನಗೂ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ, ಕನಸಿದೆ. ಸಿನಿಮಾ ಮಾಡುವಂಥ ಅದೇ ದಾರಿಯಲ್ಲಿದ್ದೀನಿ. ಕನ್ನಡ ಜನತೆಗೆ ಹಾಗೆ ನಮ್ಮೂರಿನ ಜನ, ತುಳುನಾಡಿನ ಜನ ಎಲ್ಲರೂ ಬೆಳೆಸಿದ್ದಾರೆ. ಮಜಾ ಭಾರತದಲ್ಲೂ ಕೂಡ ಹಾಗೆ ನಾವು ಕನ್ನಡದಲ್ಲಿ ಹೆಚ್ಚು ನಮಗೆ ಇದು ಸಿಕ್ಕಿತ್ತು ಮಜಾ ಭಾರತದಲ್ಲಿ. ಅದು ಆ ರೀತಿ ನನಗೆ ಯಾರಂತ ಗೊತ್ತಿಲ್ಲ, ಬೆಜ್ಜಳ ದೇವನ ಪಾತ್ರ ಮಾಡಿದ್ದೆ ನಾನು ಅದರಲ್ಲಿ. ಯಾರಂತ ಗೊತ್ತಾಗ್ತಿರ್ಲಿಲ್ಲ. ಈಗ ಒಂದು ಬರಬೇಕಾದ್ರೆ ಯಾರು ಹೇಳಿದರು, ರಾಜನ ಕಾನ್ಸೆಪ್ಟಲ್ಲಿ ನೀವಿದ್ರಲ್ಲ, ಈಗೂ ಕೂಡ ಅದು ಮುಗ್ದಿಲ್ಲ. ಹಾಗೆ ಎಲ್ರಿಗೂ ಮನಸ್ಫೂರ್ತಿಯಾಗಿ ಒಂದು ಧನ್ಯವಾದ ಹೇಳ್ತಿದ್ದೀನಿ. ಇದೇ ರೀತಿ ಒಂದು ಕಲಾವಿದನ್ನು ಬೆಳೆಸುವಂಥ ನಿಮ್ಮ ಕಾರ್ಯ ಪ್ರಗತಿಯಲ್ಲಿರಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಎಲ್ಲರೂ ಸಪ್ತಸಾಗರ ಸಿನಿಮಾ ನೋಡಿ, ಎಲ್ಲ ಪಾತ್ರಗಳು ಜೀವಂತವಾಗಿ ಜೀವಿಸಿವೆ. ಎಲ್ಲರೂ ಆ ಸಿನಿಮಾ ನೋಡಿ ಎಲ್ರಿಗೂ ಹಾರೈಸಿ. ಥ್ಯಾಂಕ್ ಯು. JP ಅವರೇ, ಇಲ್ಲಿಂದ ನಿಮ್ಮ ಹೊಸ ಸಿನಿಮಾ ಜರ್ನಿ ಶುರು. ತುಂಬ ಒಳ್ಳೆಯದಾಗಲಿ. ಒಳ್ಳೆ ನಟನೆ ಮಾಡಿದ್ದೀರಾ, ಅದ್ಭುತವಾಗಿ ನಟಿಸಿದ್ದೀರಾ, ತಮಗೆ ಒಳ್ಳೆ ಲೈಫ್ ಇದೆ ಅಂತ ಹೇಳ್ತಾ ಶುಭ ಕೋರ್ತಾ ಇದ್ದೆ. ಧನ್ಯವಾದಗಳು. ಥ್ಯಾಂಕ್ ಯು. ಮೊದಲನೇ ಇಂಟರ್ವ್ಯೂ ಸಪ್ತಸಾಗರದ ನಂತರ ನಂಗೆ ಖುಷಿ ಆಯ್ತು. ನೀವು ಕಾಲ್ ಮಾಡಿ, ನನಗೆ ಬೇರೆ ಕಾಲೆಲ್ಲ ಬರ್ತಾಯಿತ್ತು, ಅದು ನಿಮ್ಮ ಕಾಲ್ ಮಾಡಿ ನೀವು ಬನ್ನಿ ನಾಳೆನೇ ಮಾಡಬೇಕು ನಿಮ್ಮದು. ನನಗೆ ಒಂದು ಹೆದರಿಕೆ, ಅದೇ ಮಾತಾಡಲಿಕ್ಕೆ ಬರೋದಿಲ್ಲ ನನಗೆ. ಆ್ಯಕ್ಟಿಂಗ್ ಮಾಡಲಿಕ್ಕೆ ಹೇಳಿದರೆ ನಾನು ಏನು ಬೇಕಾದರೂ ಮಾಡ್ತೀನಿ, ಆದರೆ ಮಾತಾಡಲಿಕ್ಕೆ ಅದೇ ಒಂದು ಹೆದರಿಕೆ. ಇಲ್ಲದಿದ್ದರೆ ಬರೋದಕ್ಕೇನಿಲ್ಲ. ತುಂಬ ಖುಷಿ ಆಯಿತು. ನೀವೊಂದು ಕಲಾವಿದರನ್ನು ಗುರುತಿಸಿ ನಮ್ಮ ಊರಲ್ಲಿ ಅಂಥದ್ದೊಂದು ನಿಮ್ಮ ಒಂದು ಚಾನಲ್ ಇರೋದು ಮತ್ತು ನೀವು ಮಾಡುವಂಥ ಕೆಲಸ ನನಗೆ ತುಂಬ ಇಷ್ಟ. ಇದೇ ರೀತಿ ಸಾಗ್ತಾ ಇರಲಿ. ತುಂಬ ಕಲಾವಿದರಿಗೆ ಇದೊಂದು ಬೆಳಕಾಗಲಿ, ನಿಮ್ಮಿಂದಾಗಲಿ ಆರಂಭವಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.